ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಜೆ ನಡೆದಂಥ ಘಟನೆ ನಮಗೆಲ್ಲ ಇಡೀ ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಾಕಷ್ಟು ಪ್ರಚಾರವನ್ನು ಪಡೆದುಕೊಂಡಿದೆ. ಅಮೂಲ್ಯ ಲಿಯೋನಾ ಎನ್ನುವಂಥ 19 ವರ್ಷದ ಹೆಣ್ಣುಮಗಳು ಬೆಂಗಳೂರಿನಲ್ಲಿ ಕಲಿತಾ ಇದ್ದಾಳೆ. ಆಕೆ ಬೆಂಗಳೂರಿನಲ್ಲಿ ನಡೆದಂಥ ಒಂದು CAA ವಿರೋಧಿ ಹೋರಾಟ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ನಿಂತುಕೊಂಡು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಎನ್ನುವಂಥ ಒಂದು ಘೋಷಣೆಯನ್ನು ಕೂಗಿತ್ತು. ಹಾಗಾದರೆ ಇಲ್ಲಿ ಬರ್ತಿರುವಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಕಾಲೇಜುಗಳಲ್ಲಿ ಯಾಕಂತ ಹೇಳಿದ್ರೆ ಅವಳೇ ಹೇಳಿದಾಗೆ ತನ್ನ ಹಿಂದೆ ಅನೇಕ ಜನರು ಬೆಂಗಾವಲಾಗಿ ಸ್ಫೂರ್ತಿಯಾಗಿದ್ದಾರೆ, ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿದ್ದಾರೆ ತನ್ನ ಹಿಂದೆ, ಹಾಗೆ ಹಿರಿಯ ಬುದ್ಧಿಜೀವಿಗಳಿದ್ದಾರೆ, ಒಂದಿಷ್ಟು ಸಮಿತಿಗಳಿವೆ, ಅವೆಲ್ಲ ತನಗೆ ಫೀಡ್ ಮಾಡ್ತಾ ಇದೆ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು, ಕಂಟೆಂಟ್ ಕೊಡೋರು ಕೂಡ ಇದ್ದಾರೆ, ತಾನು ಕೇವಲ ಒಂದು ಮುಖ ಮಾತ್ರ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಕಾಲೇಜ್ಗಳಲ್ಲಿ ಆಗುತ್ತಿರುವುದೇನು? ಇಂತಹ ಹುಡುಗಿಯರ ಏನು ಬ್ರೈನ್ ವಾಶ್ ಮಾಡುವಂಥ ಕೆಲಸ ಆಗ್ತಾ ಇದೆಯಾ, ಅಥವಾ ನಮ್ಮಲ್ಲಿ ದೇಶದ್ರೋಹಕ್ಕೆ ಇರುವಂಥ ಕಾನೂನು ಅಥವಾ ಶಿಕ್ಷೆ ಬಹಳ ಕಡಿಮೆ ಆಗಿದೆ ಎನ್ನುವ ಕಾರಣಕ್ಕೆ, ಅದು ಶಿಕ್ಷೆ ಆಗುವುದಿಲ್ಲ ಎನ್ನುವಂಥ ಕಾರಣಕ್ಕೆ, ಯಾವುದೇ ತೊಂದರೆ ಆಗುವುದಿಲ್ಲ, ಆರಾಮ್ಸೆ ಜಾಮೀನು ಪಡೆದುಕೊಂಡು ಹೊರಗೆ ಬರ್ಬೋದು ಎನ್ನುವಂಥ ಕಾರಣಗಳು ಕೂಡ ಕೆಲವೊಮ್ಮೆ ಹೀಗೆ ಮಾಡಲಿಕ್ಕೆ ಪ್ರೇರೇಪಿಸ್ತಾವ. ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ನಮ್ಮನಿಗೆ ಚರ್ಚೆ ಮಾಡಲಿಕ್ಕೆ ಇಬ್ಬರು ಗಣ್ಯರಿದ್ದಾರೆ. ಒಬ್ಬರು ಶ್ರೀಯುತ ದಿನಕರ್ ಶೆಟ್ಟಿ ಅವರು, ವಕೀಲರು, ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘದ ಕಾನೂನು ಸಲಹೆಗಾರರು ಕೂಡ. ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ ದೀಪು ಶೆಟ್ಟಿಗಾರ್ ಅವರಿದ್ದಾರೆ, ಸಾಮಾಜಿಕ ಹೋರಾಟಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸ್ತಾ ಇರುವಂತಹ ದೀಪು ಶೆಟ್ಟಿಗಾರ್, ನಿಮಗೂ ಕೂಡ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಮೊದಲಿಗೆ ದಿನಕರ್ ಶೆಟ್ಟಿ ಅವರೇ, ನೀವು ಕಾಲೇಜ್ನ ಅಂದರೆ ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘವನ್ನು ಕಟ್ಟಿ ಬೆಳೆಸ್ತಾ ಇರುವಂಥವರು, ನಿಮಗೆ ಕಾಲೇಜ್ಗಳಲ್ಲಿ ಆಕೆನೇ ಹೇಳಿದಾಗೆ ಒಂದಿಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೀಗೆ ಆಗಬೇಕು, ತಾವೊಬ್ಬರು ಐಕಾನ್ ಆಗಬೇಕು, ಕನ್ಯಾಕುಮಾರ್ ಹಾಗೆ ತಾನೂ ಕೂಡ ಒಂದು ಮಿಂಚಬೇಕು ಅಂತ ಬೆಳವಣಿಗೆ ಅಥವಾ ಒಂದು ಮನಸ್ಥಿತಿ ಅವರಲ್ಲಿ ಕ್ರಿಯೇಟ್ ಆಗ್ತಾ ಇದೆಯಾ ಇತ್ತೀಚಿನ ವರ್ಷಗಳಲ್ಲಿ? ಮೊದಲನೇದಾಗಿ ಒಬ್ಬ ವಿದ್ಯಾರ್ಥಿ ಸಂಘಟನೆಯ ಸಲಹೆಗಾರರಾಗಿ ಈ ಘಟನೆಯನ್ನು ಖಂಡಿಸಲಿಕ್ಕೆ ಇಚ್ಛೆಪಡ್ತೇನೆ. ಇದು ಈಗಿನ ವಿದ್ಯಾರ್ಥಿಗಳಿಗೆ ಒಂದು ತಪ್ಪು ಮಾರ್ಗದ ಒಂದು ದಾರಿ ಕೊಟ್ಟಾಗೆ ಆಗಿದೆ. ಒಂದೇನು ಹೇಳಿದರೆ, ಇವತ್ತು ವಿದ್ಯಾಭ್ಯಾಸದ ಒಂದು ಕಾಲೇಜಿನ ವಾತಾವರಣ ಏನಿದೆ, ಇಲ್ಲಿ ಸಮಾಜದ ಕೆಲವು ಸಂಘಟನೆಗಳಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಇದಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಪ್ರಸ್ತುತ ನಮ್ಮ ದೇಶದಲ್ಲಿ ನಡೀತಾ ಇದೆ. ಅದಕ್ಕೆ ವಿದ್ಯಾರ್ಥಿಗಳು ಬಲಿಯಾಗತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆದ್ರೂ ಕೂಡ ಯಾರು ಕೂಡ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳುವಂತ ಹೇಳಬಾರದು. ಅದೇ ನಾನು ಹೇಳುವಂಥದ್ದು, ಇಂಥ ಒಂದು ವ್ಯವಸ್ಥೆಗೆ ಇವತ್ತು ವಿದ್ಯಾರ್ಥಿಗಳು ಬಲಿಯಾಗ್ತಿದ್ದಾರೆ. ಅದರಿಂದ ವಿದ್ಯಾರ್ಥಿಗಳು ನೋಡಬೇಕಾಗಿರುವಂಥದ್ದು ಏನು ಹೇಳಿದರೆ, ನಾವು ಯಾವ ಕಡೆ ಹೋಗ್ತಾ ಇದ್ದೇವೆ, ಆ ಸಂಘಟನೆಗಳೇನು, ಈ ವ್ಯಕ್ತಿಗಳು ನಮ್ಮನ್ನು ಯಾಕೆ ಕರೀತಿದ್ದಾರೆ, ನಮ್ಮಿಂದ ಈ ರೀತಿಯಾಗಿ ಮಾಡಿಸ್ತಾ ಇದ್ದಾರೆ. ಈಗ ಅವಳೇ ಹೇಳಿರುವ ಹಾಗೆ ಒಂದು ಪ್ರೈವೇಟ್ ಇಂಟರ್ವ್ಯೂಲ್ಲಿ ಹೇಳ್ತಾಳೆ, ನಾನೇ ಮಾತಾಡುವಂಥದ್ದಲ್ಲ, ನನ್ನಿಂದ ಜನ ಇದ್ದಾರೆ, ನನ್ನಿಂದ ವಿದ್ಯಾರ್ಥಿಗಳಿದ್ದಾರೆ, ಬೇರೆ ಜನರಿದ್ದಾರೆ, ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ದನ್ನು ನಾನು ಹೇಳುವಂಥದ್ದು. ಇವಳಿಗೆ ತಲೆ ಇಲ್ಲ ಅಂತ ಹೇಳ್ತೀರಾ? ನೋಡಿ, ನಾವು ಹೇಳುವಂಥದ್ದು ಇವತ್ತೊಂದು ಮಾನಸಿಕವಾಗಿ ಎಲ್ಲವೂ ಸರಿ ಇದ್ದರೆ ಯಾವುದೇ ಒಬ್ಬ ಭಾರತೀಯನಾಗಿ ಇಂಥ ಹೇಳಿಕೆಗಳನ್ನು ಕೊಡುವುದಿಲ್ಲ. ಯಾವುದೇ ಅದು ಇವತ್ತು CA ಇರ್ಬೋದು, NRC ಇರ್ಬೋದು, ಅಥವಾ ದೇಶದ ಯಾವುದೇ ಒಂದು ವ್ಯವಸ್ಥೆಯ ಬಗ್ಗೆ ಹೋರಾಟ ಮಾಡ್ಬೋದು. ಆದರೆ ಈ ರೀತಿ ಯಾವಾಗ ನಮ್ಮ ದೇಶದ ಒಂದು ಭವಿಷ್ಯದ ದೃಷ್ಟಿಯಲ್ಲಿ ಆರ್ಥಿಕತೆಯನ್ನು ಕೊಲಾಪ್ಸ್ ಮಾಡ್ತಕ್ಕಂಥದ್ದು, ಜನರನ್ನು ಕೊಲ್ತಕ್ಕಂಥದ್ದು, ಪ್ರತಿ ಹಂತದಲ್ಲಿ ಈ ದೇಶವನ್ನು ಮುಗಿಸ್ತಕ್ಕಂಥ ಗುರಿ ಹೊಂದಿರತಕ್ಕಂಥ ಒಂದು ಶತ್ರು ರಾಷ್ಟ್ರ ಅಂತ ನಮ್ಮ ದೇಶ ಯಾವಾಗ ಅನೌನ್ಸ್ ಮಾಡಿತೋ, ಅಂದಿನಿಂದ ಆ ದೇಶದ ಬಗ್ಗೆ ನಾವು ಒಳ್ಳೆಯ ಭಾವನೆಯನ್ನು ಹೊಂದತಕ್ಕಂಥದ್ದು ಸರಿಯಲ್ಲ. ಓಕೆ, ದೀಪ ಅವರೇ, ಹಾಗಾದ್ರೆ ಕೆಲವರು ಹೇಳ್ತಾರೆ ಯಾವುದೇ ದೇಶಕ್ಕೆ ಕೂಡ ಏನು ನಮಗೆ ಇಷ್ಟ ಇದ್ರೆ ಐ ಲವ್ ಯು ಇಂಗ್ಲೆಂಡ್, ಐ ಲವ್ ಯು ಜಪಾನ್ ಅಂತ ಹೇಳುವಾಗ ಇದನ್ನು ಕೂಡ ಹೇಳಬಹುದು ಪಾಕಿಸ್ತಾನವನ್ನು ಕೂಡ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ? ಹೇಳ್ಬೋದು. ಯಾವಾಗ ಅಂತ ಹೇಳಿದ್ರೆ, ಆ ದೇಶದಿಂದ ನಮಗೆ ಏನು ಬೆನಿಫಿಟ್ ಇದೆ ಅಂತ ನೋಡ್ಬೋದು. ಎಲ್ಲ ನೋಡಿ, ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಯೋಚಿಸಬೇಕಂತ ಹೇಳಿದ್ರೆ, ನಮ್ಮ ದೇಶವನ್ನು ಕಾಯ್ಲಿಕ್ಕೆ ಹೋಗುವಂತ ಎಷ್ಟೋ ಸೈನಿಕರು ಅವರ ಫ್ಯಾಮಿಲಿಯನ್ನು ಸುಖ ಶಾಂತಿಯನ್ನು ಬಿಟ್ಟು ಬಾರ್ಡರ್ ಅಲ್ಲಿ ಕಾಯ್ತಾ ಇರ್ತಾರೆ. ಅಂಥವರ ಕುಟುಂಬವನ್ನೇ ಸರ್ವನಾಶ ಮಾಡಿದಂತಹ ದ್ರೋಹಿ ದೇಶ ಅಂತ ಹೇಳ್ಬೋದು. ಎದುರಿಗೆ ಎದೆ ಕೊಟ್ಟು ಯುದ್ಧ ಮಾಡ್ತಿದ್ರಾದ್ರೆ ಧೈರ್ಯಶಾಲಿಗಳಂತ ಹೇಳ್ಬೋದಿತ್ತು. ಬಟ್ ಹಿಂದೆಯಿಂದ ಬಂದು ಬಾಂಬ್ ಹಾಕಿಕೊಂಡು ಸುಟ್ಟು ಬಿಟ್ಟಂತ ಒಂದು ದ್ರೋಹಿ ದೇಶದ ಜೊತೆಗೆ ಈ ರೀತಿಯ ಬಾಂಧವ್ಯವನ್ನು ಇಟ್ಟುಕೊಳ್ಳುವುದು ನಿಜವಾಗಿ ತಪ್ಪಾಗ್ತದೆ. ಯಾಕಂತ ಹೇಳಿದ್ರೆ, ಆ ಮನೆಯವರಿಗೆ ಯಾವ ರೀತಿ ಆಗ್ಬೋದು, ಇಲ್ಲಿ ಹೇಳಿಕೆಗಳನ್ನು ನಾವು ಕೊಡುವುದು ಸಹಜ, ಬಟ್ ಎಲ್ಲವನ್ನು ಬಿಟ್ಟು ನನ್ನ ದೇಶ, ನನ್ನವರು, ನನ್ನ ದೇಶದ ಜನಗಳು ಹಿತವಾಗಿರ್ಬೇಕಂತ ಹೇಳಿ ಪ್ರಾಣ ಕೊಟ್ಟವರ ಮನೆಯವರಿಗೆ ಯಾವ ರೀತಿ ಆಗ್ಬೋದು, ಅವರ ಮನಸ್ಸಿನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀಳ್ಬಹುದು.
ಇವರು ಈ ರೀತಿ ದೇಶದ ಒಳಗೆ ಕೂತು ಈ ರೀತಿ ಹೇಳಿಕೆಯನ್ನು ಕೊಟ್ರೆ ನಮ್ಮ ಸೈನಿಕರು ನಮ್ಮ ದೇಶವನ್ನು ಯಾಕೆ ಕಾಯ್ಬೇಕು? ಇವರು ಹೇಳ್ತಾರಲ್ಲ, ಈಗ ಎಷ್ಟೋ ಮಂದಿ ಹೇಳ್ತಿದ್ದಾರೆ ಪಾಕಿಸ್ತಾನಕ್ಕೆ ಜೈ ಅಥವಾ ಪಾಕಿಸ್ತಾನದ ಪರವಾಗಿ ಎಲ್ಲ ಹೇಳ್ತಾ ಇದ್ದಾರಲ್ಲ, ತುಂಬಾ ಮಂದಿ ಹೇಳ್ತಿದ್ದಾರಲ್ಲ. ನಾನು ಹೇಳುದಿಷ್ಟೇ, ಇವರನ್ನೊಮ್ಮೆ ಪಾಕಿಸ್ತಾನಕ್ಕೆ ಕಳಿಸಬೇಕು. ಆ ದೇಶಕ್ಕೆ ಹೋದ್ರೆ ಆಗ ಭಾರತದ ಮಹತ್ವ ತಿಳಿತದೆ. ಇವತ್ತು ಎಷ್ಟೋ ಮಂದಿ ಭಾರತ ಬಿಟ್ಟು ವಿದೇಶದಲ್ಲಿ ದುಡಿತಿದ್ದಾರೆ, ಅಂತವರಿಗೆ ಭಾರತದ ಮೇಲೆ ಪ್ರೀತಿ ಹಾಕಿದೆ ಅಂತ ಹೇಳಿದ್ರೆ ಈ ದೇಶ ಕೊಟ್ಟಂತ ಸ್ವತಂತ್ರ, ಈ ದೇಶದಲ್ಲಿರುವಂತ ಬದುಕಲು ಕೊಟ್ಟಿರುವಂತ ಒಂದು ರೀತಿ ಆಗಿರ್ಬೋದು, ಅದು ಎಲ್ಲಿ ಸಿಗ್ಲಿಕ್ಕಿಲ್ಲ. ಪ್ರಪಂಚದ ಯಾವ ದೇಶಕ್ಕೆ ಹೋಗಿ ಇಲ್ಲಿಯ ಸಂಸ್ಕೃತಿ, ಇಲ್ಲಿ ನಾವು ಬದುಕುವ ರೀತಿ ಮತ್ತೆ ಇಲ್ಲಿ ಕೊಟ್ಟಿರುವಂತ ಒಂದು ಸ್ವಾತಂತ್ರ್ಯ ಬೇರೆ ಯಾವ ದೇಶದಲ್ಲಿ ಇಲ್ಲ. ಅದೇ ಇವರಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಇವರು ಬದುಕಲಿ ನೋಡುವ, ಇವರು 1 ತಿಂಗಳು ಬದುಕಿದ್ರೆ ಹೇಳಿದ್ ಕೊಡ್ಬಹುದು ಅವರಿಗೆ. ಯಾಕಂತ ಹೇಳಿದ್ರೆ ಅಲ್ಲಿ ಅಷ್ಟು ಬದುಕಲಿಕ್ಕೆ ಕಷ್ಟ ಇದೆ. ಅಲ್ಲಿ ಅವರು ಭಾರತ ದೇಶಕ್ಕೆ ಬರ್ತಿರೋದೇ ಅದಕ್ಕೆ. ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದಿಂದಾಗಿ ವಲಸೆ ಎಲ್ಲಿ ಯಾಕೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಬದುಕಬಹುದು, ಉತ್ತಮ ವ್ಯವಸ್ಥೆ ಇದೆ ಎಂಬ ಕಾರಣಕ್ಕೆ ಬರ್ತಾ ಇದ್ದಾರೆ. ಇದು ದೇಶಕ್ಕೆ ಕೂಡ ಮಾರಕ ಆಗ್ತಾ ಇದೆ. ಇಲ್ಲಿ ಇವಳು ಹೇಳಿಕೆ ಕೊಟ್ಟಿದ್ದಾಳೆ. ಹೇಳಿಕೆ ಕೊಡುವಾಗ ಸ್ವಲ್ಪ ಯೋಚಿಸ್ಕೋಬೇಕಿತ್ತು, ಬೇರೆ ಯಾವುದೇ ರೀತಿಯಲ್ಲಿ ಇವರು ಹೋರಾಟಗಳನ್ನು ಮಾಡ್ಲಿ. ಯಾಕಂತ ಹೇಳಿದ್ರೆ ರಾಜಕೀಯದ ಪರವಾಗಿ ಮತ್ತೆ ವಿರೋಧವಾಗಿ ಚರ್ಚೆಗಳು ಆಗ್ಲೇಬೇಕು. ಯಾಕಂತ ಹೇಳಿದ್ರೆ ಯಾರು ಕೂಡ ಒಂದು ಪರ್ಫೆಕ್ಟ್ ಆಗಿ ಯೋಜನೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಯೋಜನೆ. ಆಗ ಇಂಥ ವಾದ ವಿವಾದಗಳು ನಡೆದಾಗ ಅದರಲ್ಲಿ ಯಾವ್ದು ಫಾಲ್ಟ್ ಇದೆ ಅದನ್ನು ತೆಗಿಲಿಕ್ಕೆ ಸರ್ಕಾರಕ್ಕೂ ಕೂಡ ಒಂದು ಐಡಿಯಾಸ್ ಬರ್ತದೆ. ಅಂತ ಆರೋಗ್ಯಕರವಾದ ಒಂದು ಚಳುವಳಿಗಳು ನಡಿಬೇಕು ಹೊರತು ಪಾಕಿಸ್ತಾನಕ್ಕೆ ಜೈ ಅನ್ನೋದು ಅಥವಾ ಭಾರತ ದೇಶದ ವಿರುದ್ಧ ಮಾತಾಡೋದು ಇದು ನಿಜವಾಗಿ ತಪ್ಪು. ಇದು ಯಾವುದೇ ಪಾರ್ಟಿ ಆಗಿರ್ಲಿ, ಯಾವುದೇ ಧರ್ಮದವರಾಗಿರ್ಲಿ ಮಾತಾಡುವುದೇ ತಪ್ಪು. ಯಾಕಂತ ಹೇಳಿದ್ರೆ ಈ ಭಾರತ ದೇಶ ಕೇವಲ ಒಂದು ಧರ್ಮಕ್ಕೆ ಸೀಮಿತ ಆಗಿಲ್ಲ, ಪ್ರತಿ ಧರ್ಮದವರನ್ನು ಪ್ರೀತಿಸ್ತದೆ, ಪ್ರತಿ ಧರ್ಮದವರಿಗೆ ಹಕ್ಕನ್ನು ಕೊಟ್ಟಿದೆ, ಮಾತನಾಡ್ಲಿಕ್ಕೆ ಒಂದು ರೈಟ್ಸ್ ಅನ್ನು ಕೊಟ್ಟಿದೆ. ಆ ಮಾತನಾಡುವ ಹಕ್ಕನ್ನು ಮಾತ್ರ ಇವರು ದುರುಪಯೋಗ ಪಡಿಸಬಾರದು. ಓಕೆ, ಈಗ ಪ್ರಶ್ನೆ ಇರುವುದು, ಕನ್ಹಯ್ಯಕುಮಾರ್ ಘಟನೆ ಆದ ನಂತರ ತಾವು ಕೂಡ ಮಿಂಚಬಹುದು ಮೀಡಿಯಾಗಳಲ್ಲಿ, ನಮಗೊಂದು ಲೋಕಸಭಾ ಅಥವಾ ಎಲ್ಲೋ ಒಂದು ಸೀಟ್ ಸಿಗ್ಬೋದು ಎಲೆಕ್ಷನ್ಗೆ. ಒಂದಿಷ್ಟು ಕನ್ಹಯ್ಯಕುಮಾರ್ ಇದು ಮುಂಚೆ ಏನಿರಲಿಲ್ಲ, ಈಗ ಲಕ್ಷಾಂತರ ಅಕೌಂಟ್ ಹಣ ಅವನ ಅಕೌಂಟ್ಗೆ ಬರ್ತಾ ಉಂಟು ಅಂತ ಹೇಳ್ತಾರೆ. ಫ್ಲೈಟಲ್ಲಿ ಹೋಗೋದು ಬರೋದು, ಭಾಷಣಕ್ಕೆ ಕರೀತಾರೆ, ಹಾಗೆಲ್ಲ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಒಂದು ರೋಲ್ ಮಾಡೆಲ್ ತರ ವಿದ್ಯಾರ್ಥಿಗಳಿಗೆ ಅನಿಸ್ತಾ ಉಂಟು ಅಂತ. 100% ಇದು ಖಂಡಿತವಾಗ್ಲೂ ಅನಿಸ್ತಾ ಉಂಟು. ಯಾಕೆ ಹೇಳಿದ್ರೆ ಇದರಲ್ಲಿ ಕೂಡ ಹಾಗೆ ಇವರಿಗೆ ಯಾರು ಹಿಂಬಾಲಕರಿದ್ದಾರೆ, ಇವರಿಗೆ ಒಮ್ಮೆಲೆ ಈಗ ದೇಶದಲ್ಲಿ ಇಂಥ ಈಗ ಕನ್ನಯ್ಯ ಬಂದಿರುವಂಥದ್ದು ಹೇಗೆ ಯೂನಿವರ್ಸಿಟಿಯಲ್ಲಿ ಇದೇ ರೀತಿಯ ಒಂದು ಭಾಷಣ ಮಾಡಿದ ಕಟ್ ಮಾಡಬೇಕು. ನೋಡಿ, ಇಂಥ ಒಂದು ದೇಶದಲ್ಲಿ ಇಂಥ ಶತ್ರು ರಾಷ್ಟ್ರದ ಬಗ್ಗೆ ಪ್ರೀತಿ ತೋರಿಸ್ತಕ್ಕಂಥದ್ದು, ಜೈ ಹಾಕ್ತಕ್ಕಂಥದ್ದಾದಾಗ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಹೇಗಿದೆ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಈಗ ಈಗ ಇವರು ಹೇಳಿದ್ದಾರೆ, ದೇಶ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ, ಏನಾಗ್ತದೆ? ಈಗ ಕೆಲವರು ಹೇಳ್ತಾರೆ ಅವರನ್ನು ಗುಂಡಿಟ್ಟು ಸಾಯಿಸಿ, ಅವರು ಕೈಕಾಲು ಕಡಿಯಿರಿ, ಅದು ಇದು ಹೇಳ್ತಾರೆ. ಅವಕಾಶ ಉಂಟಾ? ಇಲ್ಲ, ಸಾಧ್ಯನೇ ಇಲ್ಲ. ಆ ರೀತಿಯಿಂದ ಇದು ಇನ್ನು ಒಂದು 5-6 ವರ್ಷ ಹೋದ್ಮೇಲೆ ಇದೇ ದೇಶದ ಒಬ್ಬರು ಶಾಸಕ, ಇವತ್ತು ಕನ್ನಯ್ಯ ಏನಾಗಿದ್ದಾರೆ ಈ ದೇಶದಲ್ಲಿ, ಈ ದೇಶದ ಒಂದು ಶಾಸಕರಾಗಿದ್ದಾರೆ. ಈ ರೀತಿಯ ವ್ಯವಸ್ಥೆ ಆದಾಗ ಇಂಥ ಇದಕ್ಕೆ ಒಂದು ಉತ್ತೇಜನ ನೀಡಿದಾಗ ಆಗ್ತದೆ ಇಂಥ ಇದರಲ್ಲಿ. ಇವತ್ತು ನೋಡಿ, ಲೆಫ್ಟ್ ಫ್ರಂಟ್ನವರು ಇವತ್ತು 1962 ಅಲ್ಲಿ ಚೀನಾದ ಯುದ್ಧ ಆದಾಗ ನಮ್ಮ ತುಂಬ ಚೀನಾದ ಸೈನಿಕರಿದ್ದಾಗ ಇಲ್ಲಿ ಆ ಸೈನಿಕರಿಗೆ ಶ್ರದ್ಧಾಂಜಲಿ ಮಾಡ್ತಾರೆ. ಯಾರು? ಕಮ್ಯುನಿಸ್ಟ್ ಸಿದ್ಧಾಂತ ಹೊಂದಿರ್ತಾರೆ. ಯಾಕೆಂದರೆ ಸಿದ್ಧಾಂತದ ಮೇಲೆ ಅಂತಕ್ಕಂಥದ್ದು. ಸಿದ್ಧಾಂತದ ಮೇಲಾದರೂ ಇಲ್ಲಿ ಭಾರತೀಯರನ್ನು ತುಳಿದು ಮರಣ ಹೋಮ ಮಾಡಿ ನೆತ್ತರನ್ನು ಹೊರಿಸಿ ಈ ರೀತಿಯ ಒಂದು ವ್ಯವಸ್ಥೆಗಳಾದಾಗ ಈ ರೀತಿಯ ಒಂದು ಸಿದ್ಧಾಂತಗಳು ಸರಿಯಲ್ಲ. ಇವತ್ತು ನೋಡಿ, ದೇಶ ಬಹಳ ಒಂದು ಗುಪ್ತಚರ ಇಲಾಖೆ ಆಗಲಿ ಅಥವಾ ಇನ್ನೊಂದು ಸಂಸ್ಥೆ ಆಗಲಿ ಬಹಳ ಒಂದು ಶ್ರದ್ಧೆಯಿಂದ ನೋಡಬೇಕಾದ ವಿಚಾರ ಏನು ಹೇಳಿದರೆ, ಈ ರೀತಿಯ ವ್ಯವಸ್ಥೆ ಯಾಕೆ ಆಗ್ತಿದೆ ಅಂತಕ್ಕಂಥದ್ದು. ಇದರಿಂದ ನಮ್ಮ ದೇಶಕ್ಕೆ ಯಾವ ರೀತಿ ಮಾರಕ ಆಗ್ತದೆ. ಇವತ್ತು ನೋಡಿ, ಇಂಥ ಅಮೂಲ್ಯ ಅಂತ ಒಂದು ಹುಡುಗಿ ಹುಟ್ಟಿದ್ದಾಳೆ, ಇದೇ ಸಿದ್ಧಾಂತ ಇಟ್ಕೊಂಡು ನಮ್ಮ ದೇಶದಲ್ಲಿ ಪ್ರತಿ ಕಡೆಯಲ್ಲಿ ಇಂಥ ವ್ಯವಸ್ಥೆಗಳಾದಾಗ ಏನಾಗ್ತದೆ? ಇವತ್ತು ಇದೇ ದೃಷ್ಟಾಂತ, ಇದೇ ಘಟನೆ ಪಾಕಿಸ್ತಾನದಲ್ಲಿ ಆಗಿದ್ರೆ ಏನಾಗ್ತಿತ್ತು? ಅಲ್ಲಿ ಭಾರತಕ್ಕೆ ಜಯ ಹೇಳಿದ್ರೆ ಬಹುಶಃ ಎಷ್ಟೊತ್ತಿಗೆ ಏನಾಗಿ ಕಾಣ್ತಿರ್ಲಿಲ್ಲ. ಅದಕ್ಕೆ ಹೇಳುವಂತ ಇವತ್ತು ಇಡೀ ವಿಶ್ವದಲ್ಲಿ ಭಾರತವನ್ನು ಗೌರವಿಸ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ, ಈ ರೀತಿಯ ಒಂದು ಸಹಿಷ್ಣುತೆಯ ಒಂದು ಭಾವನೆ ಇದೆಯಲ್ಲ, ಸಹನೆ ಇದೆಯಲ್ಲ, ಇದಕ್ಕೋಸ್ಕರ ಮಾತ್ರ. ಅದರಿಂದ ನಾವು ಭಾರತೀಯರಾಗಿ ನಾವು ತಿಳ್ಕೊಳ್ಬೇಕು, ನಾವು ದೇಶದ ಎಲ್ಲವನ್ನ ಅನುಭವಿಸಿ. ಇವತ್ತು ದೇಶದ ಬಗ್ಗೆ ಪ್ರೀತಿ ಇಲ್ಲ, ದೇಶದ ಇವತ್ತು ನೋಡಿ ಅದೇ ಸ್ಟೇಜಲ್ಲಿ ಇವತ್ತು ಆ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು ನಮ್ಮ ಬೆಂಗಳೂರಿನ BBMP ಒಬ್ಬ ಸದಸ್ಯ ಇಮ್ರಾನ್ ಬಾಷಾ ಅಂತೇಳಿ. ಅವ್ರು ಹೇಳ್ತಾರೆ, ನಮಗೆ ಮತ್ತೆ ಇವಳಿಗೆ ಕನೆಕ್ಷನ್ ಇಲ್ಲ, ನಾವು ಕರೀಲೇ ಇಲ್ಲ ಅಲ್ಲ, ನಾವು ಹೇಳ್ತಕ್ಕಂಥದ್ದು, ಅವ್ರು ಹೇಳ್ತಕ್ಕಂಥದ್ದು, ನಮಗೆ ಅವ್ರಿಗೆ ಕನೆಕ್ಷನ್. ನೋಡಿ, ಒಂದು ಯಾವುದೇ ಕಾರ್ಯಕ್ರಮ ಆಯೋಜನೆ ಆಗಿರಲಿ, ಆ ಬ್ಯಾಜ್ ಹಾಕಿ 2 ಗಂಟೆಯಿಂದ ಅವ್ರು ಅಲ್ಲೇ, 3 ದಿವಸದಿಂದ ಆ ಹುಡುಗಿ ಅಲ್ಲೇ ಇದ್ದಾಳೆ. ಮಾತನಾಡುವಾಗ ಕೂಡ ಒಂದು ಎಲ್ಲಿಂದಲೋ ಬಂದ ಕೂಡಲೇ ಎಲ್ಲವೂ ಇದಾಗುವಂಥದ್ದು, ಎಲ್ಲವೂ ಪ್ರೀ ಪ್ಲಾನ್. ಈ ರೀತಿ ಆಗಬೇಕು,
ಕರೆಕ್ಟ್. ಈ ರೀತಿಯ ಒಂದು ವ್ಯವಸ್ಥೆ ದೇಶದಲ್ಲಿ ಹೋಗ್ಬೇಕು, ಕರೆಕ್ಟ್. ಎಸ್, ಈ ರೀತಿಯ ಸಿದ್ಧಾಂತ ಇರ್ತಕ್ಕಂಥ ಜನರು ಜಾಸ್ತಿ ಆಗಬೇಕು. ಕರೆಕ್ಟ್. ಈ ರೀತಿಯ ಒಂದು ವ್ಯವಸ್ಥಿತವಾದ ತಂತ್ರದ ಮೂಲಕ ಇದನ್ನು ಮಾಡಿದ್ದಾರೆ ಹೊರತು ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಇವತ್ತು ದೇಶದ್ರೋಹದ ಮೇಲೆ FIR ಆಗಿದೆ. ಹೌದು, ನಾನು ಆ ಕೇಸ್ ಪ್ರಕರಣ ಬಗ್ಗೆ ಮತ್ತೆ ಬರ್ತೇನೆ, ಕಾನೂನು ಆ್ಯಂಗಲ್ ಬಗ್ಗೆ ನಿಮ್ಮಲ್ಲಿ ಕೇಳ್ತೇನೆ. ದೀಪಕ್, ಹಾಗಾದರೆ ಒಳ್ಳೆ ಮಾತನಾಡುವವರು, ಧೈರ್ಯದಿಂದ ಮಾತನಾಡುವವರು ಅಥವಾ ಆಕ್ರೋಶದಿಂದ ಆವೇಶದಿಂದ ಮಾತಾಡಿ ಕ್ರೌಡನ್ನು ಸೆಳೆಯುವಂಥವರನ್ನು ಬೇಡಿಕೆ ಈಗ ಬರ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಉಂಟಾ ಇಂಥ ವಿಷಯಗಳಲ್ಲಿ? ನೋಡಿ, ಜನಗಳು ಕೂಡ ಅಷ್ಟೇ, ಯಾರನ್ನು ಕೂಡ ಒಂದು ಬೆಳೆಸುವಾಗ ಮೊದಲು ನೋಡ್ಬೇಕು ಅವರ ಉದ್ದೇಶ ಏನಿದೆ ಅಂತ ನೋಡ್ಬೇಕು. ಇಲ್ಲಿ ಕೆಲವೊಮ್ಮೆ ನಮ್ಗೆ ಅವರ ಉದ್ದೇಶ ಗೊತ್ತಿರಲ್ಲ, ಒಮ್ಮೆ ಮಾತಾಡಿದ್ರು ಅವರು ಕರೆಕ್ಟ್ ಇದ್ದಾರೆ ಅಂತ ಹೇಳ್ತೇವೆ, ಅವರಿಗೆ ಸಪೋರ್ಟ್ ಮಾಡ್ತೇವೆ. ಜನಗಳು ಕೂಡ ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರವರ ಬೆನಿಫಿಟ್ ಮೇಲೆ ಥಿಂಕ್ ಮಾಡ್ತಾರೆ. ಈಗ ಟೋಟಲ್ ಆಗಿ ಮಾತನಾಡುವುದನ್ನು ರಾಜಕೀಯವಾಗಿ ನೋಡ್ತಿದ್ದಾರೆ. ಒಬ್ಬ ಕಾಂಗ್ರೆಸ್ ಪರ ಮಾತಾಡಿದ್ರೆ ಅವರೆಲ್ಲ ಬೆಂಬಲಿಸಿಕೊಂಡು ಹೋಗುದು, ಬಿಜೆಪಿ ಪರ ಮಾತಾಡಿದ್ರೆ ಅವರನ್ನು ಬೆಂಬಲಿಸಿಕೊಂಡು ಹೋಗುದು ಹೊರತು ಅವರ ಮಾತಿನಲ್ಲಿ ಯಾವುದು ಸತ್ಯ ಇದೆ, ಅಸತ್ಯ ಯಾವುದಿದೆ ಅದನ್ನು ನೋಡುವಂತ ಜನರು ಬಹಳ ಕಡಿಮೆಯಾಗಿದ್ದಾರೆ. ಆದ ಕಾರಣ ಇಂಥ ಒಂದು ಇವರು ಬೆಳೀತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಪಬ್ಲಿಸಿಟಿಯ ಹುಚ್ಚು. ಈಗ ನೀವು ಒಂದು ಸಮಾಜ ಸೇವೆ ಮಾಡಿ, ಸಮಾಜಕ್ಕೊಂದು ಒಳ್ಳೇದು ಮಾಡಿ, ಏನಾದ್ರೆ ಹೆಲ್ಪ್ ಮಾಡಿ, ಅಥವಾ ವಿದ್ಯಾರ್ಥಿಗಳನ್ನು ಒಂದು ಒಳ್ಳೆ ಕಡೆಗೆ ಹೋಗುವ ಕಡೆಗೆ ಗಮನ ಕೊಡಿ, ಅಂತವರಿಗೆ ಯಾರು ಕೂಡ ಪಬ್ಲಿಸಿಟಿ ಕೊಡಲ್ಲ. ಅದೇ ನಮ್ಮ ದೇಶದ ವಿರುದ್ಧ ಮಾತಾಡಿ ಪಾಕಿಸ್ತಾನಕ್ಕೆ ಜೈ ಅಂದ ಕೂಡಲೇ ಎಲ್ಲದರಲ್ಲಿ ಬರ್ತಾರೆ, ಎಲ್ಲದರಲ್ಲಿ ಫೇಮಸ್ ಆಗ್ತಾರೆ, ಅವರಿಗೆ ಹಲವಾರು ವೇದಿಕೆಗಳು ಸಿಗ್ತದೆ, ಮೀಡಿಯಾದಲ್ಲಿ ಅವರನ್ನೇ ತೋರಿಸ್ತಾರೆ ಎಂಬಂತ ಒಂದು ಮನೋಭಾವನೆ ಅವರಿಗೆ ಬರ್ತದೆ. ಮತ್ತೆ ಕೆಲವರು ಫೇಸ್ಬುಕ್ ಅಲ್ಲಿ ಅವರಿಗೆ ಸಂಬಂಧಪಟ್ಟಂತ ಪಾರ್ಟಿಯವರು ಅವರನ್ನು ಬಲಿ ಮಾಡ್ಲಿಕ್ಕೋಸ್ಕರ ಹಾಕುದು, ಮತ್ತೆ ಯಾವುದಕ್ಕೆ ಸಲ ಬಲಿ ಮಾಡ್ಲಿಕ್ಕೋಸ್ಕರ ಹಾಕಿ ನಮ್ಮ ಹೀರೋ ಹಾಗೆ ಎಲ್ಲ ಹಾಕೊಂಡು ಹಾಕ್ತಾರೆ. ಇವ್ರು ಏನ್ ಮಾಡ್ತಾರೆ, ಆಗ ಇವರ ದಾರಿಗಳು ತಪ್ತದೆ, ಯಾವುದು ಸತ್ಯ ಯಾವುದು ಅಸತ್ಯ ಎಂಬುದನ್ನು ತಿಳಿಯಲ್ಲ. ಇಲ್ಲಿ ಅವಳ ಮನೆಯವರೊಂದು ಹೇಳಿರುವ ಇದನ್ನು ನಾವು ಕೇಳ್ಬೋದು. ಏನಂತ ಹೇಳಿದ್ರೆ, ಮನೆಯಲ್ಲಿ ಇರುವಂತ ತಂದೆ ಹೇಳ್ತಾರೆ ಅವಳಿಗೆ, ನಾವು ಇದಕ್ಕಿಂತ ಮುಂಚೆ ಹೇಳಿದೆವು, ನೀನು ಹಲವಾರು ತಪ್ಪುಗಳನ್ನು ಮಾಡ್ತಿದ್ಯಾ, ಸರಿ ಮಾಡು ಅಂತ. ಮನೆಯಲ್ಲಿ ತಂದೆ ಹೇಳಿದ ತಪ್ಪನ್ನೇ ಸರಿ ಮಾಡ್ಲಿಕ್ಕೆ ಆಗದಿದ್ದವಳು ದೇಶದ ಬಗ್ಗೆ ಅವಳಿಗೆ ಎಷ್ಟು ಚಿಂತನೆ ಇರಬಹುದು? ಸೊ ಇಲ್ಲೊಂದು ಸ್ಪಷ್ಟವಾಗಿ ಯೋಚನೆ ಬರ್ತದೆ. ಅಂದ್ರೆ ದೇಶದ ಬಗ್ಗೆ ಅವಳಿಗೆ ಚಿಂತನೆ ಎಷ್ಟರ ಮಟ್ಟಿಗೆ ಇರಬಹುದು ಅಂದ್ರೆ, ಇವಳಿಗೆ ಸಮಥಿಂಗ್ ಗಾಳಿ ಹಾಕುವಂತ ಜನಗಳಿದ್ದಾರೆ. ಮತ್ತೆ ವೇದಿಕೆಗೆ ಅಲ್ಲಿ ಆಯೋಜನೆ ಮಾಡಿದವರು ಹೇಳಿದ್ರು, ವೇದಿಕೆಗೆ ಅವಳನ್ನು ನಾವು ಕರೀಲಿಲ್ಲ, ಅವಳೇ ಬಂದದಂತ. ಒಂದು ಬಸ್ಸಿಗೆ ಟಿಕೆಟ್ ಇಲ್ಲದೆ ಹತ್ತಿಸುವುದಿಲ್ಲ ಅಂತದ್ರಲ್ಲಿ ಇಂಥ ಒಂದು ದೊಡ್ಡ ದೊಡ್ಡ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹಾಗೆ ಕರೆಯದೆ ಹತ್ತಿಸ್ಲಿಕ್ಕೆ ಎಂತದ್ದು ಇದು ಪಬ್ಲಿಕ್ ಅಲ್ಲಿ ಎಂತ ನಡೆಯುವಂತ ಯಾವುದು ನಮ್ಮದು ಸೈಕಲ್ ಬ್ಯಾಲೆನ್ಸ್ ತರ ಶೋಭಾ, ಯಾರು ಕೂಡ ಬರ್ಬೋದು ಯಾರು ಕೂಡ ಹೋಗ್ಬೋದು ಅಂತ ಹೇಳಲಿಕ್ಕೆ. ಇದನ್ನು ಸ್ವಲ್ಪ ಯೋಚಿಸ್ಕೋಬೇಕು, ಯಾರು ಹೇಳುವವರು ಕೂಡ ಯೋಚಿಸ್ಕೋಬೇಕು. ತಪ್ಪಾಗಿದೆ, ತಪ್ಪಾದ ಕಾರಣ ಕ್ಷಮೆಯನ್ನು ಕೇಳಿ. ಅದಕ್ಕೊಂದು ನಿಮ್ಗೆ ಇದಿದೆ, ನಿಮ್ಗೆ ಗೊತ್ತಿಲ್ಲದೆ ಆಗಿದೆ, ಅವಳು ಆ ರೀತಿ ಮಾತಾಡಿದಾಳೆ, ತಪ್ಪಾಗಿದೆ ಅವಳದು, ಸೊ ನಮ್ಮದು ಕ್ಷಮೆ ಇರಲಿ ಅಂತ ಕೇಳಿ. ಹೊರತು ಇವರು ನಮ್ದು ತಪ್ಪಿಲ್ಲ, ಅವಳೇ ಬಂದದಂತ ಹೇಳಿದ್ರೆ ಈ ರೀತಿ ಮಾತನಾಡುವಂತ ಯುವತಿಯರು ಕೂಡ ಸ್ವಲ್ಪ ಯೋಚಿಸ್ಕೋಬೇಕು. ನಿಮ್ಮನ್ನು ಕರೆಕ್ಟ್ ಆಗಿ ಯೂಸ್ ಮಾಡ್ತಾರೆ, ಯುಟಿಲೈಸ್ ಮಾಡ್ತಾರೆ, ಆ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಪಂಪ್ ಮಾಡ್ತಾರೆ. ಪಂಪ್ ಮಾಡಿ ನೀವು ಸಿಕ್ಕಿ ಬಿದ್ದ ಮೇಲೆ ನಿಮ್ಮನ್ನು ಬಿಟ್ಟು ಬಿಡ್ತಾರೆ. ಇವತ್ತು ಯಾರಿದ್ದಾರೆ? ಈಗ ಅವಳಿಗೆ ದೇಶದ ಮಹತ್ವ ಇನ್ನೂ ಗೊತ್ತಾಗುದು. ಅವಳಿಗೆ ಪಾಕಿಸ್ತಾನದ ಪರವಾಗಿ ಮಾತನಾಡಿದ ರಿಸಲ್ಟ್ ಈಗ ಗೊತ್ತಾಯ್ತಲ್ಲ, ನಾಳೆ ಅವಳ ಪರವಾಗಿ ಯಾರು ಬರ್ತಾರೆ? ಯಾರು ಬರುದಿಲ್ಲ. ಅವಳಿಗೆ ತನ್ನ ತಪ್ಪಿನ ಅರಿವಾಗಬೇಕು. ಯಾಕಂತ ಹೇಳಿದ್ರೆ ಅದೊಂದು ಸಣ್ಣ ಹುಡುಗಿ, ಏನು ದೊಡ್ಡ ತಿಳುವಳಿಕೆ ಇದ್ದವರಲ್ಲ. ಈ ರಾಜಕಾರಣಿಗಳು ದೊಡ್ಡ ದೊಡ್ಡ ತಿಳುವಳಿಕೆ ಇದ್ದವರು ಸರಿಯಾಗಿ ಬಾಣವಾಗಿ ಅವಳನ್ನು ಉಪಯೋಗಿಸಿದ್ದಾರೆ. ಬಟ್ ಅವಳಿಗೆ ತಿಳುವಳಿಕೆ ಇಲ್ಲ, ಅಷ್ಟು ಜ್ಞಾನ ಇಲ್ಲ. ಕರೆಕ್ಟ್ ಆಗಿ ಜ್ಞಾನ ತುಂಬುವಂತ ವ್ಯಕ್ತಿಗಳು ಕರೆಕ್ಟ್ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ಗೊತ್ತಾದ್ರೆ ಅವನನ್ನು ಉಗ್ರಗಾಮಿಸ ಮಾಡಬಹುದು, ಇಂಜಿನಿಯರ್ ಕೂಡ ಮಾಡಬಹುದು. ಬಟ್ ಅದನ್ನು ಯಾರು ಬೆಳೆಸ್ಕೊಂಡು ಹೋಗ್ತಾನೆ, ಗುರು ಸರಿ ಇರ್ಬೇಕು. ಯಾಕಂತ ಹೇಳಿ ಅವರು ಆಲ್ರೆಡಿ ಹೇಳಿದಾಳೆ, ನಾನು ಮಾತಾಡ್ತಾ ಇಲ್ಲ, ನನ್ನ ಹಿಂದೆ ಇರುವವರು ಮಾತಾಡಿ ಕೊಡ್ತಾ ಇದ್ದಾರೆ, ನನ್ನ ಹಿಂದೆ ಅವರು ಬೆಳೆಸ್ತಿದ್ದಾರೆ ಅಂತ. ಹಾಗಾದ್ರೆ ಹಿಂದೆ ಇರುವವರು ಯಾರು? ಇಲ್ಲಿ ಸರ್ಕಾರ ಏನಂತ ಹೇಳಿದ್ರೆ ಅವಳಿಗೆ ಶಿಕ್ಷೆ ಕೊಡುವ ಬದಲು ಅವಳಿಗೆ ಈ ರೀತಿ ಯಾರೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರಿಗೂ ಶಿಕ್ಷೆ ಕೊಡ್ಬೇಕು, ಇಬ್ಬರಿಗೂ ಶಿಕ್ಷೆ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಒಬ್ಬರನ್ನು ನಾವೇನ್ ಮಾಡ್ತಿದ್ದೇವೆ, ಮುಖ್ಯ ಕಾರಣ ಯಾರು ಎಂಬುದನ್ನು ಬಿಟ್ಟು ಯಾರು ಮಾತಾಡಿದ್ದಾರೆ ಅದನ್ನೇ ಇದು ಮಾಡ್ತಾ ಇದ್ದೇವೆ. ಸೊ ಈ ಮಾತಾಡ್ಲಿಕ್ಕೆ ಕಾರಣ ಯಾರು, ಈ ರೀತಿ ಹೇಳಂತ ಹೇಳಿಕೊಟ್ಟವರು ಯಾರು, ಜನಗಳ ಭಾವನೆಯನ್ನು ಕೆರಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಯಾರು, ಅವರಿಗೂ ಶಿಕ್ಷೆ ಆಗ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲದಿದ್ರೆ ಇಂಥದ್ದು ನಾಳೆ ಮತ್ತೆ ಮತ್ತೆ ನಡೀತಾ ಹೋಗ್ತದೆ. ದಿನೇಶ್ ಪ್ರಶ್ನೆ ಹಾಗಾದ್ರೆ ಈಗ 14 ದಿನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ. ಹೆಚ್ಚಂದ್ರೆ ಅವಳಿಗೆ ಎಷ್ಟು ಶಿಕ್ಷೆ ಆಗತ್ತಾ? ನಿಜವಾಗ್ಲೂ ನಮ್ಮ ಕಾನೂನು ಪ್ರಕಾರ ಒಂದು 3 ವರ್ಷ ಏನು ಗರಿಷ್ಠ ಶಿಕ್ಷೆ ಉಂಟು ದೇಶದ್ರೋಹಕ್ಕೆ, ಅದು ಆಗತ್ತಾ? ಅಥವಾ ಅವಳು ಆಗುದಿಲ್ಲ ಅಂತ ಅವಳಿಗೂ ಧೈರ್ಯ ಇದೆ, ಕಾನೂನಿಗೂ ಧೈರ್ಯ ಇದೆ, ಅವಳಿಗೆ ಆಗಲ್ಲ ಅಂತ ವಕೀಲರಿಗೂ ಧೈರ್ಯ ಇದೆ? ಏನಿದು ಪ್ರಾಬ್ಲಮ್? ಎಲ್ಲಿ ಈಗ ಈ ಕೇಸನ್ನೇ ತಗೊಂಡು ಇದರಲ್ಲಿ 124 ಅಲ್ಲಿ ದೇಶದ್ರೋಹದ ಆರೋಪದ ಮೇಲೆ ಸೆಕ್ಷನ್ ಹಾಕಿದ್ದಾರೆ, 153 AB ಹಾಕಿದ್ದಾರೆ, ಮತ್ತೆ 504 506 ಹೀಗೆ ಒಂದು ಸೆಕ್ಷನ್ ಹಾಕಿ ಕನಿಷ್ಠ ಅಂದ್ರೆ 7 ವರ್ಷ ತನಕ ಕೊಡ್ಬೋದು. ಬಟ್ ನಾವು ಹೇಳ್ತಕ್ಕಂಥದ್ದು ಇಲ್ಲಿ ಪೊಲೀಸ್ ಆಗಲಿ ಮೀಡಿಯಾ ಆಗಲಿ ಇನ್ನೊಂದಾಗಲಿ, ಇವತ್ತು ನಾವು ಇದನ್ನು ಎದುರಿನ ಮುಖವನ್ನು ಮಾತ್ರ ತೋರಿಸ್ತಾ ಇದ್ದೇವೆ, ಅದರ ಹಿನ್ನೆಲೆಯನ್ನು ಯಾರು ಮಾತಾಡೋದಿಲ್ಲ. ಇವತ್ತು ನಾವು ಹೇಳ್ತಕ್ಕಂಥದ್ದು ಈ ಕೇಸ್ ಆದ ನಂತರ ಇದರ ಹಿಂದೆ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು, ಆಯೋಜಕರು ಇವರಿಗೆ ಏನು ಕನೆಕ್ಷನ್ ಇದೆ. ಈಗ ಯಾರು ಇವ್ರು ನನಗೆ ಗೊತ್ತಿಲ್ಲ ಅಂತ ಹೇಳಿದರೆ ದೇಶ ನೋಡ್ತಾ ಇದೆ ಅಲ್ಲ. ಇವಳು ಉಡುಪಿಯಲ್ಲಿ ಮಾತನಾಡುವಾಗ ಒಂದು ಮಾನಸಿಕ ಒಂದು ಸೀಮಿತ ಇರ್ತಕ್ಕಂಥವ್ರು ಆ ರೀತಿ ಮಾತನಾಡೋದಿಲ್ಲ. ಯಾವ ರೀತಿ ಮಾತನಾಡಿದ ನಾವೇ ನೋಡಿದ್ದೇವೆ, ಅದು ಬೇರೆ ಕಡೆಯಲ್ಲಿ ಕೂಡ ನೋಡಿದ್ದಾರೆ. ಇವರು ಪ್ರತಿಯೊಂದು ಕಡೆ ಕೊಂಡೋಗ್ತಿದ್ದಾರೆ ಅವರನ್ನು. ಒಂದು ಉತ್ಸವ ಮೂರ್ತಿ ಇದು ಮಾಡ್ಬೇಕನ್ನೋ ಇದು ಒಂದು ಬಹಳ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥದ್ದು. ಯಾಕೆ ಹೇಳಿದ್ರೆ
ಇವತ್ತು ಅಲ್ಲಿ ಹೈದರಾಬಾದಿಂದ ಯಾರು ಬಂದಿದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಓಕೆ, ಹೌದು. ಇದು ಹಿನ್ನೆಲೆ ಈಗದ್ದಲ್ಲ, ಅದು 1927ರಲ್ಲಿ ಪ್ರಾರಂಭವಾದಂಥ ಒಂದಿದು. ಅದರ ನಂತರ 46ರಲ್ಲಿ ಯಾವ ರೀತಿ ಹಿಂದೂಗಳ ಮರಣಹೋಮ ಮಾಡಿದ್ದಾರೆ ಅಂತಕ್ಕಂಥದ್ದು ಇತಿಹಾಸಕ್ಕೆ ಗೊತ್ತಿದೆ. ಆದ್ರಿಂದ ಸುಮ್ಮನೆ ಈ ಒಂದು ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿ ಅಲ್ಲ, ಅವಳಿಗೆ ಅದು ಪಾಕಿಸ್ತಾನ ಜಿಂದಾಬಾದ್ ಅಂತಾನೆ ಅಂತ ಹೇಳಿರ್ಬೋದು, ಅಥವಾ ಅದು ಅವಳ ಸ್ಫೂರ್ತಿಯಿಂದ ಇಲ್ಲ, ಇದು ಖಂಡಿತ ಅದು ಅವಳೇ ಹೇಳ್ತಾ ಇಲ್ಲಲ್ಲ, ಇದು ನನ್ನ ಇದೇ ಅಲ್ಲ, ನಾನು ಏನೇ ಹೇಳ್ತಕ್ಕಂಥದ್ದು ನನಗೆ ಫೀಡ್ ಮಾಡಿರುವಂಥದ್ದು ಈ ರೀತಿಯ ವ್ಯವಸ್ಥೆ. ಇದರಿಂದ ಏನಾಗ್ತದೆ, ಇದರಿಂದ ಅವರ ಒಂದು ಗುರಿ ಇರ್ತದೆ, ಇದರಿಂದ ಇಂಥ ಜನರು ಜಾಸ್ತಿ ಆಗಬೇಕು, ದೇಶದೊಳಗೆ ಷಡ್ಯಂತ್ರ ಮಾಡ್ಬೋದು. ಇವತ್ತು ನಾವು ಹೇಳ್ತಕ್ಕಂಥದ್ದು, ಇವತ್ತು ಆದಿತ್ಯರಾವ್ ಅವರು ಏರ್ಪೋರ್ಟಿಗೆ ಇದ್ದಿಟ್ರು, ಇವತ್ತು ತಂದೆ ತಾಯಿಯವರ ನಿಲುವು ಹೇಗಿದೆ, ಫ್ಯಾಮಿಲಿಯವರ ನಿಲುವು ಹೇಗಿದೆ, ಇಲ್ಲಿ ಯಾಕಿಲ್ಲ, ಇಲ್ಲಿ ಯಾಕಿಲ್ಲ? ಇಲ್ಲಿ ಕೂಡ ಅವಳ ತಂದೆ ಕೈಕಾಲು ಮುರಿರಿ ಅಂತ ಕೂಡ ಹೇಳಿದ್ದಾರೆ ಕೂಡ. ಅದು ಅಲ್ಲಿ ಅವರು ಹೇಳಿರುವಂತದ್ದಲ್ಲ, ಸಿ.ಟಿ. ರವಿ ಅವರು ಹೇಳಿರುವಂತದ್ದು. ಅವರು ಅಲ್ಲಿ ಈ ದೇಶ ಪ್ರೇಮ ಇರ್ತಕ್ಕಂಥವ್ರು ಮನೆಗೆ ದಾಳಿ ಮಾಡಿದಾಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಮೊದಲೇ ಅವಳು ತಪ್ಪಾಗುವಾಗ ನಾವು ಹೇಳಿದ್ದೆವು, ಅವಳು ಸರಿ ಮಾಡಿಕೊಂಡು ಹೋಗಬೇಕಿತ್ತು, ಈ ರೀತಿಯ ಒಂದು ವ್ಯವಸ್ಥೆಗಳನ್ನು ಹೇಳ್ತಿದ್ವಿ. ನಾವು ಹೇಳ್ತಕ್ಕಂಥದ್ದಲ್ಲ. ಇವತ್ತು ನೋಡಿ, ಲೆಫ್ಟ್ ಫ್ರಂಟಿನ ಸಿದ್ಧಾಂತವನ್ನು ಹೋಗಿರ್ಬೋದು, ಇವತ್ತು ಲೆಫ್ಟ್ ಫ್ರಂಟಿಗೂ ಕೂಡ ಮಸಿ ಬೆಳೆದಾಗ ಆಯ್ತಲ್ಲ. ಇವತ್ತು ಕಮ್ಯುನಿಸ್ಟಿಯರನ್ನು ಯಾರೆಲ್ಲ ಹೊಂದಿದ್ದಾರೆ, ಹಾಗಾದ್ರೆ ಇದನ್ನು ಬೆಂಬಲಿಸ್ತಾರಾ, ಅವಳನ್ನು ಬೆಂಬಲಿಸ್ತಾರಾ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಕರೆಕ್ಟ್, ಎಸ್ ಎಸ್. ದೀಪ ಅವರಿಗೆ ಹಾಗಾದ್ರೆ ಅವಳು ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಅಂತ ಆದ್ಲು ಅಂತ ಅನಿಸ್ತಾ ಉಂಟಾ? ಆ ಕಡೆ ಬಲನೂ ಅಲ್ಲ ಈ ಕಡೆ ಎಡನೂ ಅಲ್ಲ ಅಂತ. ಇದೊಂದು ದೇಶದ ಕುರಿ, ಎಸ್, ಯಾವುದೋ ಒಂದು ಮಾಡ್ಲಿಕ್ಕೋಸ್ಕರ ಇದು ಅವರು ಮಾಡಿರ್ತಕ್ಕಂಥ ಒಂದು ಕುರಿ ಯಾವಾಗಲೂ ಹರಕೆ ಕುರಿ ಕಡಿಲಿಕ್ಕೆ ಇರುವಂತದ್ದು. ಅದರಲ್ಲಿ ಬೇರೆ ಯಾವುದು, ಅದರಲ್ಲಿ ಬೇರೆ ಏನೋ ಊಹಿಸ್ತಕ್ಕಂಥದ್ದೇನಿಲ್ಲ. ಇದು ಬಹಳ ವ್ಯವಸ್ಥಿತವಾದ ಇದು. ಇವತ್ತು ಕರ್ನಾಟಕದಲ್ಲಿ ಗವರ್ಮೆಂಟ್ ಇದೆ, ಯಾವುದೇ ಸರ್ಕಾರ ಇರಲಿ, ಬಹಳ ವ್ಯವಸ್ಥಿತವಾಗಿ ಇದನ್ನ ಒಂದು ತನಿಖೆ ಮಾಡ್ತಕ್ಕಂಥದ್ದು. ಇದರ ಹಿಂದೆ ಯಾರೇ ಇರಲಿ, ಅದು ಯಾರೇ ಇರಲಿ, ಯಾರೇ ಬಲಿಷ್ಠರಾಗಿರ್ಲಿ, ಅದನ್ನು ತರಲೇಬೇಕು. ತಂದ್ರೆ ಮಾತ್ರ ಮುಂದಿನ ದಿನದಲ್ಲಿ ಇದನ್ನು ನಿಲ್ಲಿಸಬಹುದೇ ಹೊರತು ಇಲ್ಲ ಅಂತ ಆದ್ರೆ ಇಂಥ ಪೀಳಿಗೆಯ ಪುಸ್ಗಳು ಇವತ್ತು ಜಾಸ್ತಿ ಆಗ್ತವೆ. ಆ ಬಗ್ಗೆ ಮತ್ತೆ ಬರ್ತೇನೆ ಇನ್ನೊಂದು ಆಂಗಲ್ ಅಲ್ಲಿ, ಹುಬ್ಳಿಯ ಘಟನೆ ಬಗ್ಗೆ. ಮೊದಲಿಗೆ ಆಗ ದೀಪ ಅವರೇ, ನಿಮ್ಗೆ ಇದು ಆಕೆ ಅತ್ತನೂ ಅಲ್ಲ ಇತ್ತನೂ ಅಲ್ಲ ಅಂತ ಆಗ್ತಾರೆ. ಕೆಲವೊಮ್ಮೆ ಹೇಳ್ತಾರೆ, ಕೆಲವು ಭಾಷಣಕಾರರಿಗೆ ಅವರು ಬಲಪಂಥೀಯ ಭಾಷಣಕಾರರು, ಕೆಲವರು ಎಡಪಂಥೀಯ. ಬಹುಶಃ ಹಾಗಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಕಾರ ಅಮೂಲ್ಯ ಯಾವ ಸೈಡ್ ಆಗ್ತಾಳೆ ಅಂತ? ನೋಡಿ, ಬಲಪಂಥ ಎಡಪಂಥ, ಕೆಲವರು ಹೇಳ್ತಾರೆ ನಾವು ಸಮಾಜಕ್ಕೋಸ್ಕರ ಜನಗಳಿಗೋಸ್ಕರ ಮಾತಾಡ್ತೇವೆ ಅಂತ. ಜನಗಳಿಗೋಸ್ಕರ ಮಾತಾಡುವವರು ಬಿಜೆಪಿಯವರಾಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು, ಕಮ್ಯುನಿಸ್ಟ್ನವರಾಗಿರ್ಬೋದು, ಯಾರೇ ಮಾಡಿದನ್ನು ತಪ್ಪಂತ ಹೇಳ್ತಾರೆ ಹೊರತು ಕೇವಲ ಒಂದು ಪಕ್ಷವನ್ನು ಟಾರ್ಗೆಟ್ ಇಟ್ಟು ಹೋಗಲ್ಲ. ಮತ್ತೆ ಆಡಳಿತ ಪಕ್ಷದವರು ಏನೇ ಮಾಡಿದ್ರು ಅದನ್ನು ವಿರೋಧಿಸಿಕೊಂಡು ಕೂಡ ಹೋಗಲ್ಲ. ಆಡಳಿತ ಪಕ್ಷದವರು ಮಾಡಿದ ಸರಿಯನ್ನು ಸರಿ ಅಂತ ಹೇಳ್ತಾರೆ, ತಪ್ಪನ್ನು ತಪ್ಪಂತ ಹೇಳ್ತಾರೆ. ಅದು ನಿಜವಾಗಿ ಒಂದು ಭಾರತವನ್ನು ಪ್ರೀತಿಸುವ ಅಥವಾ ಜನರನ್ನು ಪ್ರೀತಿಸುವಂತಹ ಒಂದು ಮನೋಭಾವನೆ. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲರೂ ನಾವು ದೇಶವನ್ನು ಪ್ರೀತಿಸುವುದು ಪಾರ್ಟಿಯವರು ಕೊಡುವ ದುಡ್ಡನ್ನು. ಇಲ್ಲಿ ಪ್ರತಿಯೊಬ್ಬರು ನೋಡಿಸಿ ಈ ರೀತಿ ಸ್ಪೀಚ್ ಮಾಡ್ತಾರೆ, ಈ ರೀತಿ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಮಿಂಚುತ್ತಾರೆ. ನಾನು ಹೇಳುದು ಕೇವಲ ರಾಜಕಾರಣಿಗಳದಷ್ಟೇ ಅಲ್ಲ, ಈ ರೀತಿ ಸ್ಪೀಚ್ ಮಾಡುವವರದ್ದು ಕೂಡ ಅಕೌಂಟ್ ಡೀಟೇಲ್ ಅನ್ನು ಕೂಡ ಚೆಕ್ ಮಾಡಬೇಕು. ಅವರ ಹಣದ ಮೊತ್ತ ಆಗಿರ್ಬೋದು, ಅವರಿಗೆ ಎಲ್ಲಿಂದ ದುಡ್ಡು ಬರ್ತದೆ, ಅವರ ಸಂಪಾದನೆ ಏನಿದೆ, ಮತ್ತೆ ಅವರ ಬ್ಯಾಕ್ ಗ್ರೌಂಡ್. ಒಮ್ಮೆಲೆ ಒಂದು ಒಳ್ಳೆ ಮಾತಾಡಿದ್ರೆ ಅಂತೇಳಿ ತಂದು ಬಿಡುದಲ್ಲ, ಬಿಟ್ರೆ ಇದೇ ಆಗುದು ಹಣೆ ಬರ. ಯಾಕಂತೇಳಿ ತಂದು ಬಿಟ್ರಿ ಮಾತಾಡಿದ್ರೆ ಅಂತೇಳಿ ಒಬ್ಬ ವ್ಯಕ್ತಿಗೆ ಗೌರವ ಕೊಡ್ಬೇಕು. ಈಗ ಲಾಸ್ಟ್ ಟೈಮ್ ನಾವು ಮಾತಾಡುವಾಗ ಸಹ ಓಕೆ, ಈಗ ಇದು ಆಡಳಿತ ಪಕ್ಷದ ವಿರುದ್ಧ ಅವರಿಗೆ ಕೋಪ ಇದೆ, ಓಕೆ, ಅವರು ಮಾತಾಡುವ ರೀತಿ ನೋಡ್ಬೋದು. ಉಡುಪಿಯಲ್ಲಿ ಮಾತಾಡುವಾಗ ಮೋದಿಗೆ ರೀತಿಯನ್ನು ತಾಕತ್ತಿದ್ರೆ ಬನ್ನಿ, ಇಂದು ಬನ್ನಿ, ಎಂತದು ಧಮಕಿ ಹಾಕೋದಾ? ನಾವು ಯಾವ ದೇಶದಲ್ಲಿದ್ದೇವೆ? ಅದೇ ಮೀನಿ ಪ್ರಧಾನಿ ಹೇಳಿದ್ರೆ, ಇವರು ಹೇಳಿದ್ರೆ ಇವರಿಗೆ ಸಹಿಸಿಕೊಳ್ಳುವಂತ ಶಕ್ತಿ ಇದೆ. ನಾವು ಕೂಡ ನಾಗರಿಕರಾಗಿ ನಮ್ಮದು ಕೂಡ ಒಂದು ಕರ್ತವ್ಯ ಇದೆ. ಅವರು ಆ ರೀತಿ, ನಾವು ಕೂಡ ಒಂದು ಮಾತಾಡುವ ರೀತಿ ಇರಬೇಕಲ್ಲ. ಹೆಸರನ್ನು ಹೇಳಿಕೊಂಡು ದೇಶದ ಪ್ರಧಾನಿ ಅವರು ಏನೇ ಆಗ್ಲಿ, ಮೋದಿ ಅವರು ಏನೇ ಆಗ್ಲಿ ಮಾಡಿದ್ದು ಸರಿಯಾ ತಪ್ಪದು ಸೆಕೆಂಡರಿ, ಬಟ್ ದೇಶದ ಪ್ರಧಾನಿಯ ಬಗ್ಗೆ ಒಂದು ಗೌರವ ಕೊಟ್ಟು ಮಾತಾಡ್ಬೇಕಲ್ಲ. ಅದೇ ನೀವು ಸೌದಿ ಅರೇಬಿಯಾದಲ್ಲಿ ಇದ್ದು ಮಾತಾಡಿ, ಸೌದಿ ಅರೇಬಿಯಾದಲ್ಲಿ ನಮ್ಮ ದೇಶದಲ್ಲಿದ್ದ ಒಬ್ಬ ಪ್ರಜೆ ಒಂದು ಪೋಸ್ಟ್ ಹಾಕಿದಕ್ಕೆ ಏನೆಲ್ಲ ಆಯ್ತು ರಾಧಾಂತಗಳು. ಇದನ್ನು ನಾವು ಸ್ವಲ್ಪ ಸ್ಪಷ್ಟವಾಗಿ ಕಲಿಬೇಕು. ನಮ್ಮ ದೇಶ ನಮಗೆ ಪ್ರಜಾಪ್ರಭುತ್ವ ಕೊಟ್ಟಿದೆ, ಅದು ಮಾತಾಡುವ ಹಕ್ಕು ಕೊಟ್ಟಿದೆ, ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡು ದೇಶಕ್ಕೆ ಗೌರವ ಕೊಟ್ಟು, ದೇಶದ ಪ್ರತಿಯೊಬ್ಬ ಪ್ರಜೆಗೂ ಗೌರವ ಕೊಟ್ಟು ಅದನ್ನು ಇದು ಮಾಡೋಣ. ತಪ್ಪು ಮಾಡಿದ್ರೆ ಅದನ್ನು ಹೇಳೋಣ, ಏನು ತಪ್ಪಿದೆ ಅದನ್ನು ಸರಿ ಮಾಡು ಅಂತ ಹೇಳಿ ಪ್ರಶ್ನೆ ಮಾಡೋಣ. ಅದು ಬಿಟ್ಟು ಒದಿತೇನೆ, ಬಡಿತೇನೆ, ತಾಕತ್ತಿದ್ರೆ ಬಾ ನನ್ನನ್ನು ಕೊಲ್ಲು, ಯಾಕಂತ ಹೇಳಿದ್ರೆ ಇಂಥವ್ರು ಯಾಕೆ ಹೇಳ್ತಾರೆ ಅಂತೇಳಿ. ಅವರಂತೂ ಬರಲ್ಲ, ಯಾಕಂದ್ರೆ ನಾನು ಕೂಡ ಇಲ್ಲಿ ಕುತ್ಕೊಂಡು ಯಾರಿಗಾದ್ರೆ ಬೈಬಹುದು, ಬಟ್ ಅವ್ರು ಬರಲ್ಲ ಅಂತ ಎಂಬುವಂತ ನಂಬಿಕೆಯಿಂದ ನಾವು ಇದು ಮಾಡೋದು. ಸೊ ಅಂತ ಮನೋಭಾವನೆ ನಾವು ಬಿಡಬೇಕು. ಅಂದ್ರೆ ದೊಡ್ಡವರಿಗೆ ಬೈದ ಕೂಡಲೇ ಪಬ್ಲಿಸಿಟಿ ಜಾಸ್ತಿ ಸಿಗ್ತದೆ. ಅಂದ್ರೆ ಆ ಪಬ್ಲಿಸಿಟಿಯ ಹುಚ್ಚುಗಳು ಜಾಸ್ತಿ ಆಗಿದೆ, ಅದೀಗ ಸ್ಪ್ರೆಡ್ ಆಗ್ತಿದೆ. ಯಾಕಂತ ಹೇಳಿದ್ರೆ ನೋಡಿ, ಒಮ್ಮೆ ಯಾರೋ ಒಬ್ಬ ಭಾರತ ದೇಶಕ್ಕೆ ಜೈ ಅನ್ನಲ್ಲ ಅಂದ,
ಪಾಕಿಸ್ತಾನಕ್ಕೆ ಹೋಗಿರ್ತೇವೆ ಅಂತವರಿಗೆ ಸಪೋರ್ಟ್ ಯಾವಾಗ ಜಾಸ್ತಿ ಸಿಕ್ಕಿದೆ ಅಂತ ಕ್ರಿಮಿಗಳು ಬೆಳೀತಾ ಇದೆ. ಬಟ್ ಇಲ್ಲಿ ತನಕ ಏನಾಗ್ತಿತ್ತು ಅಂತ ಹೇಳಿದ್ರೆ ಕಾಶ್ಮೀರದಲ್ಲಿ ಇದ್ದವರು ಪಾಕಿಸ್ತಾನಕ್ಕೆ ಜೈ ಅಂತ ಇದ್ರು. ಇವತ್ತು ದುರದೃಷ್ಟ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕಕ್ಕೆ ಶೇಮ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಕರ್ನಾಟಕದಲ್ಲಿ ಹುಟ್ಟಿದಂತ ಇಂಥ ಒಂದು ವ್ಯಕ್ತಿ ಈ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ನಮ್ಮಲ್ಲಿ ಕೂಡ ಒಂದು ದೇಶದ್ರೋಹಿ ಇದ್ದಾಳಲ್ಲ, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವವರು ಇದ್ದಾರಂತೆ ಒಂದು ಚೀಮಾರಿ ಹಾಕುವಂತ ಪರಿಸ್ಥಿತಿಗೆ ಬಂದಿದೆ. ಇಲ್ಲಿ ತನಕ ಟೆನ್ಷನ್ ಇರಲಿಲ್ಲ, ಯಾಕಂದ್ರೆ ಕಾಶ್ಮೀರದಲ್ಲಿ ಆಗ್ತಿತ್ತು, ಅವರಿಗೆ ಏನು ಅವರ ಮನೋಭಾವನೆ ಆ ರೀತಿ ಮಾಡಿ ಹಾಕಿದ್ದಾರೆ. ಬಟ್ ಇಲ್ಲಿದ್ದವರ ವಿಷ ಬೀಜ ಬಿತ್ತಿದವರು ಯಾರು? ಅಲ್ಲಿ ವಿಷ ಬೀಜ ಬಿತ್ತಲಿಕ್ಕೆ ನೂರಾರು ಅದಕ್ಕೆ ಸಂಬಂಧಪಟ್ಟಂತ ಇದಿದೆ. ಇಲ್ಲಿ ವಿಷ ಬೀಜ ಬಿತ್ತಿದವರು ಯಾರು? ಇದು ಬಹಳ ನಾವು ಒಂದು ಸ್ಪಷ್ಟವಾಗಿ ಯೋಚಿಸಬೇಕಾದ ವಿಷಯ. ಆ ವಿಷ ಜಂತುವನ್ನು ಕೊಲ್ಲದಿದ್ರೆ ಈ ಮಾರಕ ರೋಗ ಇಡೀ ಕರ್ನಾಟಕಕ್ಕೆ ಆಗ್ಬಹುದು. ಇವತ್ತು ಒಂದು ಕಡೆಗೆ ಬಂದಿದೆ ನೋಡಿ, ಒಂದು ಕಡೆಯಲ್ಲಿ ಒಮ್ಮೆ ಆಗ್ತಿದ್ರೆ ಪರವಾಗಿಲ್ಲ, ಅದಾಗಿ 24 ಗಂಟೆ ಆಗ್ಲಿಲ್ಲ, ಮತ್ತೊಬ್ಳು ಸೇಮ್ ಹೇಳಿಕೆಯನ್ನು ಕೊಟ್ಟಿದ್ದಾಳೆ, ಮತ್ತೊಬ್ಳು ಆ ರೀತಿ ಹೇಳ್ತಿದ್ದಾಳೆ. ಏನಿವರು ಕಾಶ್ಮೀರಕ್ಕೆ ಫ್ರೀಡಮ್ ಬೇಕಂತೆ. ಕಾಶ್ಮೀರ ಎಂಬುದು ಇಂಡಿಯಾ ಭಾರತದ ಒಂದು ಸಿಂಧೂರ ಇದ್ದಾಗೆ, ಭಾರತದ ಕಿರೀಟ ಇದ್ದಾಗೆ, ಅದು ಭಾರತ ದೇಶದ ಒಳಗೆ ಇರಬೇಕು. ಅದನ್ನು ಫ್ರೀಡಮ್ ಕೊಡಿ, ಹೊರಗೆ ಬಿಡಿ ಅಂತ ಹೇಳುವಂತ ನೈತಿಕ ಹಕ್ಕು ಯಾರಿಗೂ ಕೂಡ ಇಲ್ಲ. ರಾಜಕೀಯ ಪಕ್ಷವಾಗಿ ಯಾವುದೇ ಇರಲಿ, ನೀವು ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ಭಾರತ ಸಮಗ್ರ ಭಾರತವನ್ನು ಒಂದೇ ರೀತಿಯಲ್ಲಿ ಕಾಣಿ. ಅಲ್ಲಿಯ ಜನರಿಗೆ ಸಮಸ್ಯೆ ಆದ್ರೆ ಧ್ವನಿ ಎತ್ತಿ. ಅಲ್ಲಿಯ ಜನರಿಗೆ ಪ್ರಾಬ್ಲಮ್ ಆಗಿದೆ, ರಾಜಕೀಯ ಪಕ್ಷದವರು ಈ ರೀತಿ ಮಾಡ್ತಿದ್ದೀರಾ, ಅವರಿಗೆ ಸಮಸ್ಯೆ ಕೊಡ್ತಿದ್ದೀರಾ, ಧ್ವನಿ ಎತ್ತಿ. ಅದಕ್ಕೆ ನಮ್ದು ಸಪೋರ್ಟ್ ಇದೆ. ಜನಗಳಿಗೆ ಸಮಸ್ಯೆ ಆಗಬಾರ್ದು. ಬಟ್ ಭಾರತ ದೇಶದಲ್ಲಿರುವಂತಹ ಕಾಶ್ಮೀರವನ್ನು ಫ್ರೀ ಕೊಟ್ಟು ಬಿಡಿ, ಫ್ರೀ ಬಿಟ್ಟು ಬಿಡಿ ಅಂತ ಹೇಳಿ ಇಲ್ಲಿ ತನಕ ಆದದ್ದು ಗೊತ್ತಾಗ್ಲಿಲ್ವಾ ನಮಗೆ? ಫ್ರೀ ಬಿಟ್ಟ ಪರಿಣಾಮ ಏನಾಗಿದೆ? ಇವತ್ತು ಫ್ರೀ ಬಿಟ್ಟ ಪರಿಣಾಮ, ಇವತ್ತು ಅಲ್ಲಿ ನಾವು ಯಾವಾಗ ಕಾಶ್ಮೀರದ ಕುತ್ತಿಗೆ ಇರ್ದೇವಾ, ಈಗ ಆ ವಿಷ ಜಂತುಗಳು ಭಾರತ ದೇಶಾದ್ಯಂತ ಸ್ಪ್ರೆಡ್ ಆಗ್ತಾ ಇದೆ. ಸರಿಯಾಗಿ ನೋಡಿದಾದ್ರೆ ನೀವು ನೋಡ್ಕೊಳ್ಳಿ, ಈಗ ಪ್ರತಿ ದೇಶಕ್ಕೂ ಸ್ಪ್ರೆಡ್ ಆಗ್ತಿದೆ, ರಾಜ್ಯಕ್ಕೂ ಸ್ಪ್ರೆಡ್ ಆಗ್ತಿದೆ. ಸರ್ಕಾರ ಈ ಮಾತನಾಡಿದ ಒಂದು ವ್ಯಕ್ತಿಯ ಮೂಲಕ್ಕೆ ಹೋಗ್ಬೇಕು. ಯಾರು ಇದಕ್ಕೆ ಕಾರಣಕರ್ತರು ಅವರನ್ನು ಒದ್ದು ಒಳಗಾಕ್ಬೇಕು, ಆಗ ಕರೆಕ್ಟ್ ಆಗ್ತದೆ. ಮಂಪರ್ ಪರೀಕ್ಷೆ ಮಾಡೋದ್ರ ಮೂಲಕ, ಮಂಪರ್ ಪರೀಕ್ಷೆ ಎಂಬುದು ಇಂಥ ವಿಷಯಕ್ಕೆಲ್ಲ ಮಾಡ್ಬೇಕು, ಆಗ ಕರೆಕ್ಟ್ ಆಗಿ ವಿಷಯ ಡೀಟೇಲ್ ಆಗಿ ನಮಗೆ ಸಿಗ್ತದೆ. ಎಸ್, ಈಗ ಪ್ರಶ್ನೆ ಇರೋದು ಹಾಗಾದ್ರೆ ಹುಬ್ಬಳ್ಳಿಯಲ್ಲಿ ಕೂತ್ಕೊಂಡು ಕಾಶ್ಮೀರದ 3 ಯುವಕರು ಪಾಕಿಸ್ತಾನಕ್ಕೆ ಹೊಗಳಿದ್ರು, ಅವರನ್ನು ಕೂಡ ಬಂಧಿಸಿದ ನಾಟಕ ಥರ ಮಾಡಿ ತಕ್ಷಣ ಕೂಡ ಒಮ್ಮೆ ಬಿಡುಗಡೆ ಕೂಡ ಆಯಿತು. ನಂತರ ಕೇಸರಿ ಸಂಘಟನೆಗಳು ಹೋರಾಟ ಮಾಡಿದ ಕಾರಣ ಮತ್ತೊಮ್ಮೆ ಅವರನ್ನು ಬಂಧನ ಆಯಿತು. ಹಾಗಾದರೆ ದೇಶದ್ರೋಹಕ್ಕೆ ಕೂಡ ನಮ್ಮಲ್ಲಿ ಅಂಥ ಒಂದು ಪ್ರಬಲವಾಗಿರುವಂಥ ಕಾನೂನು ಇಲ್ವಾ? ಅಥವಾ ಪೊಲೀಸ್ ಇಲಾಖೆ ಆ ಹುಬ್ಬಳ್ಳಿಯಲ್ಲಾದ ಘಟನೆಯನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಮತ್ತು ಈ ಘಟನೆ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿದೆ, ಆ ಬಗ್ಗೆ ಕಾನೂನಿನ ಆ್ಯಂಗಲ್ ಬಗ್ಗೆ ನೀವು ಹೇಳ್ತೀನಿ ನೋಡೋಣ ಜನಧ್ವನಿಯಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅಮೂಲ್ಯ ಲಿಯೋನಾ ಎನ್ನುವಂಥ ಹುಡುಗಿ ಮಾಡಿರುವಂಥ ಒಂದು ಅವಾಂತರ ಇವತ್ತು ಹೇಗೆ ರಾಷ್ಟ್ರ ಮಟ್ಟದಲ್ಲಿ ಆಕೆಗೆ ಹಿನ್ನಡೆ ಆಗ್ತಾ ಇದೆ ಮತ್ತು ಆಕೆಯನ್ನು ನೋಡಿ ಇನ್ನಷ್ಟು ಪ್ರೇರೇಪಣೆಗೊಳ್ಳಬೇಕು ಅಂತ ಬಯಸ್ತಿದ್ದಂಥ ಯುವಕರು ಯುವತಿಯರು ಹೇಗೆ ಒಂದು ರೀತಿಯಲ್ಲಿ ಡಿಮೊರಲೈಸ್ ಆಗ್ತಾ ಇದ್ದಾರೆ ಅಂತೇಳಿ. ಹಾಗಾದರೆ ನೀವು ಹೇಳಿದ್ರಿ ದಿನಕರ್ ಶೆಟ್ಟಿ ಅವರೇ, ಸರ್ಕಾರ ಕೂಡ ಸ್ಟ್ರಾಂಗ್ ಆಗಿ ಅದರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೋದಿತ್ತು ಅಂತ. ಆದರೆ ಹುಬ್ಬಳ್ಳಿಯಲ್ಲಿ ಆದಂಥ ಘಟನೆ, ಆ 3 ಜನ ಯುವಕರು ವಿಡಿಯೋ ಮಾಡ್ತಾರೆ, ಪಾಕಿಸ್ತಾನಕ್ಕೆ ಜಯ ಹೇಳ್ತಾರೆ, ಆಗ ಪೊಲೀಸ್ ಇಲಾಖೆ ಅವರನ್ನು ಬಂಧಿಸಿದಾಗೆ ಮಾಡುತ್ತೆ, ನಂತರ ಕೂಡಲೇ ಬಿಡುತ್ತೆ ಕೂಡ. ನಂತರ ಒತ್ತಡ ಬಂದ ಕಾರಣ ಪುನಃ ಅರೆಸ್ಟ್ ಆಯಿತು. ಬಿಟ್ಟರೆ ಒಂದು ವೇಳೆ ಏನೂ ಮೀಡಿಯಾ ಅಥವಾ ಏನೂ ಹೋರಾಟ ಪ್ರತಿಭಟನೆ ಆಗದಿದ್ದರೆ ಬಹುಶಃ ಅದು ಟುಸ್ ಏನೋ ಆಗ್ತಿತ್ತೇನೋ ಅಂತ ಅನಿಸ್ತಾ ಉಂಟು. ಹುಬ್ಳಿಗೂ ಇದಕ್ಕೆ ಏನು ಸಂಬಂಧ, ನಿಮ್ಮ ಪ್ರಕಾರ ಕನೆಕ್ಷನ್ ಇದೆಯಾ? ನಾವು ಹೇಳ್ತಕ್ಕಂಥ ಹುಬ್ಳಿಗೂ ಈಗ ಹಂಗೆ ಎಲ್ಲವೂ ಕನೆಕ್ಷನ್ ಇರ್ತಕ್ಕಂಥದ್ದು. ಯಾಕೆ ಹೇಳಿದರೆ ಹುಬ್ಳಿಯಲ್ಲಿ ಮಾಡಿರ್ತಕ್ಕಂಥ 3 ವಿದ್ಯಾರ್ಥಿಗಳು ಕೂಡ ಕಾಶ್ಮೀರದ ಮೂಲದಿಂದ ಬಂದಿರತಕ್ಕಂಥವ್ರು. ಆದ್ದರಿಂದ ಇದೆಲ್ಲ ಒಂದು ವರ್ಷಕ್ಕೊಂದು ಸ್ಟೇಟಲ್ಲಿ ಇಂಥ ಒಂದು ಗ್ಯಾಂಗ್ ಕಾನ್ಫರೆನ್ಸ್ ಮಾಡ್ತಕ್ಕಂಥದ್ದು ಅಂದ್ರೆ ನಿಧಾನ ಕರ್ನಾಟಕದಲ್ಲಿ ಕೂಡ ಖಂಡಿತವಾಗಲೂ ಇದೆ. ಇಲ್ಲಿ ನೋಡಿ, ನಾವು ಮಾಡ್ಬೇಕಂತದ್ದು ಹೇಳಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಕಾನೂನು ಇದೆ ಇದಕ್ಕೆ, ಅದರಲ್ಲಿ ಈಗ ಕೇಸ್ ಹಾಕಿದ್ದಾರೆ. ನೋಡಿ, ಬೇರೆ ಬೇರೆ ಕ್ರೈಮ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಗೂಂಡಾ ಆಕ್ಟ್ ಹಾಕ್ತಾರೆ, ಕೋಕಾ ಆಕ್ಟ್ ಹಾಕ್ತಾರೆ, ಈ ರೀತಿ ಆಕ್ಟ್ಗಳನ್ನು ಹಾಕ್ತಾರೆ. ದೇಶದ್ರೋಹದ ಆರೋಪ ಬಂದಾಗ ಇದನ್ನ ಪುನರಾವರ್ತನೆ ಮಾಡಿದಾಗ ಇದನ್ನು ಮಾಡಬೇಕು. ನೋಡಿ, ಈ ಪ್ರಕರಣದಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೆಚ್ಚು ಹೇಳಿದ್ರೆ ಒಂದು 25 ದಿವಸದೊಳಗೆ ಮತ್ತೆ ಹೊರಗೆ ಬರ್ತಾರೆ. ನಂತರ ಖಂಡಿತವಾಗ್ಲೂ ಜಾಮೀನ್ ಮೇಲೆ ಹೊರಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆ, ಒಂದು ಹೆಣ್ಮಗಳು ಹಾಗೆ ಹೀಗೆ ಎಲ್ಲ ಒಂದು ಅವರಿಗೆ ಬೇಕಾದ ಒಂದು ವ್ಯವಸ್ಥೆ ಎಲ್ಲ ಮಾಡಿರ್ಬೋದು. ಈಗಾಗಲೇ ಗಲಾಟೆ ಮಾಡಲಿಕ್ಕೆ ಬೇರೆ ಬೇರೆ ಅಕೌಂಟಿಗೆಲ್ಲ ಬಂದು ಬೀಳ್ತದೆ. ಇದಕ್ಕೂ ಒಂದು ಮೊದಲೇ ವ್ಯವಸ್ಥೆ ಮಾಡಿರ್ಬೇಕು. ಯಾಕೆ ಹೇಳಿದ್ರೆ ನನ್ನ ಹಿಂದೆ ಜನ ಇದ್ದಾರಂತಾದ್ರೆ ಆ ಜನರು ಇದಕ್ಕೂ ರೆಡಿ ಮಾಡಿ ಎಲ್ಲ ಇಟ್ಟಿರ್ಬೋದು. ಯಾವುದೇ ವಕೀಲರು ತೆಗೆದುಕೊಳ್ಬಾರ್ದು ಅಂತ ಹೇಳ್ತಾರೆ. ಅದೆಲ್ಲ ಒಂದು 2-3 ದಿವಸದ ವಿಚಾರ. ನಂತರ ತನ್ನಷ್ಟಕ್ಕೆ ಎಲ್ಲವೂ ಆಗಿ ಹೋಗುವಂತ ನೀವೇ ನೋಡಿ. ಮುಂದಿನ ನಾವು ಪ್ರತಿ ಪ್ರಕರಣದಲ್ಲಿ ಕೂಡ ಹಾಗೆ ಆಗಿದೆ. ಇವತ್ತು ನೋಡಿ, ಗಂಭೀರವಾಗಿ ನಾವು ಈ ಪ್ರಕರಣಗಳನ್ನು ತಕೊಂಡಾಗ ನೋಡಿ, ಕಾಲೇಜಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ನೋಟಿಸ್ ಜಾರಿ ಮಾಡಬೇಕು. ಅವಳ ಕಾಲೇಜಿಗೆ, ಎಲ್ಲ ಕಾಲೇಜ್, ಈಗ ಹುಬ್ಳಿಯಲ್ಲಿ ಮಾಡಿರ್ತಕ್ಕಂಥದ್ದಾಗ್ಲಿ ಇದಕ್ಕಾಗ್ಲಿ ಯಾವುದೇ ಕೂಡ. ಯಾಕೆ ಹೇಳಿದ್ರೆ ಎಲ್ಲರದ್ದು ಜವಾಬ್ದಾರಿ ಇದೆ.
ಎಲ್ರದ್ದು ಜವಾಬ್ದಾರಿ ಇದೆ. ಯಾಕೆ ಹೇಳಿದ್ರೆ ಇಂಥ ಆಕ್ಟಿವಿಟೀಸ್ಗಳು ಕಾಲೇಜಿನ ಇದರಲ್ಲಿ ಮಾಡ್ತಕ್ಕಂಥದ್ದು ಎಲ್ಲವೂ ಇರುವಾಗ ಒಂದು ಲೋಕಲ್ ಬಾಡಿಗೆ ಈ ರೀತಿಯ ಒಂದು ವಿಚಾರಗಳಿದೆ, ಇದನ್ನ ತಿಳಿಸ್ತಕ್ಕಂಥ ವ್ಯವಸ್ಥೆಗಳು ಮಾಡುವಂತ ಜವಾಬ್ದಾರಿ ಕೂಡ ಕಾಲೇಜಿನಲ್ಲಿದೆ. ಯಾಕೆ ಹೇಳಿದ್ರೆ ಇವರಿಗೆ ಕಾಲೇಜಿಂದ ಹೊರಗೆ ಹಾಕಿದ್ರೆ ಏನಾಗುದಿಲ್ಲ ಇವರಿಗೆ. ಯಾಕೆ ಹೇಳಿದ್ರೆ ಇವರು ಅದಕ್ಕೆ ರೆಡಿಯಾಗಿ ಇರ್ತಕ್ಕಂಥ. ಇವತ್ತು ಧಕ್ಕೆ ಆಗಿರ್ತಕ್ಕಂಥದ್ದು ನಮ್ಮ ಯುವಕರಿಗೆ, ನಮ್ಮ ಈ ನಿಜವಾಗಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಇವತ್ತು ಅವರ ಅದೇನಾಗ್ತದೆ ಹೇಳಿದ್ರೆ ಯಂಗ್ಸ್ಟರ್ಸ್, ಯಂಗ್ ಬ್ಲಡ್ ಇದು ಈ ರೀತಿಯ ಸಿದ್ಧಾಂತಗಳನ್ನು ಇಟ್ಕೊಂಡು ಏನೋ ಒಂದು ಯಾವುದೋ ಒಂದು ಆಸೆಗೋಸ್ಕರ ಇದಾದ್ರೆ ದೇಶದ ಒಂದು ಇದು ಭದ್ರತಾ ವ್ಯವಸ್ಥೆ ಎಲ್ಲಿಗೆ ಹೋಗ್ತದೆ. ದೀಪ ಅವರಿಗೆ ಪ್ರಶ್ನೆ ಇರೋದು, ಕಾಲೇಜಲ್ಲಿ ಕೂಡ ಅಲ್ಲಿಂದಲೇ ನಾಯಕರು ಹುಟ್ಟುತ್ತಾರೆ ಅಂತ ಹೇಳ್ತಾರೆ, ಅಂದ್ರೆ ವಿದ್ಯಾರ್ಥಿ ಸಂಘಟನೆಗಳ ಮೂಲಕ. ಹಾಗಿದ್ರೆ ಈಕೆ ಕೂಡ ಒಂದು ಮುಂದೆ ಭವಿಷ್ಯದಲ್ಲಿ ಒಂದು ನಾಯಕಿ ಆಗಬೇಕಂತ ಕನಸು ಕಾಣ್ತಿದ್ದ ಹಾಗೆ ಪ್ರಯತ್ನ ಮಾಡ್ತಿದ್ಲು ಅಂತ ಅನಿಸ್ತಾ ಉಂಟು ನಿಮ್ಗೆ? ನೋಡಿ, ನಾವು ಮನಸ್ಸಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಯಾವುದೇ ಹೋರಾಟಕ್ಕೆ ಇಳಿದ್ರು ಕೂಡ ಆ ದೇವರು ನಮ್ಮನ್ನು ಕೈ ಹಿಡಿತಾರೆ. ನಮ್ಮ ಮನಸ್ಸಿನ ಒಳಗಡೆ ನಾವು ಕಲ್ಮಶ ಇಟ್ಕೊಂಡು ನಾವು ಹೋದ್ರೆ ಆ ದೇವರೇ ನಮ್ಮನ್ನು ಬೀಳಿಸ್ತಾರೆ. ಮನುಷ್ಯರು ಎಷ್ಟೇ ಎತ್ತಬಹುದು, ಆ ದೇವರು ಕರೆಕ್ಟ್ ಟೈಮ್ ನೋಡಿ ನಮ್ಮನ್ನು ಕರೆಕ್ಟ್ ಬೀಳಿಸ್ತಾರೆ. ಮತ್ತೆ ನಮಗೆ ಜೀವನ ಪೂರ್ತಿ ಎದ್ದೇಳಲಿಕ್ಕೆ ಆಗುದಿಲ್ಲ. ಇವತ್ತಂತ ಪರಿಸ್ಥಿತಿ ಆಗಿದೆ. ಕಾಲೇಜಿನ ಮಟ್ಟಿಗೆ ಹೇಳುದಂತ ಹೇಳಿದ್ರೆ, ಮೊದಲು ನೋಡಿ ನಮ್ಮ ಹೈಸ್ಕೂಲಲ್ಲೆಲ್ಲ ಮೊದಲು ಎಜುಕೇಶನ್ ಒಂದು ದೇಶದ ಬಗ್ಗೆ, ದೇಶದ ಗೌರವದ ಬಗ್ಗೆ, ಅಥವಾ ನಮ್ಮ ಒಂದು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ಅಥವಾ ನಮ್ಮ ಯಾವುದಾದ್ರೂ ಒಂದು ಪುರಾಣದ ಬಗ್ಗೆ, ಇದ್ರ ಬಗ್ಗೆ ಆಗ ಮಕ್ಕಳಿಗೆ ಒಳ್ಳೊಳ್ಳೆ ಮಾಹಿತಿಗಳು ಸಿಗ್ತಾ ಇದ್ದವು. ಈಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ರಾಜಕೀಯ ಮಿಕ್ಸ್ ಆಗಿದೆ. ಆ ಪೊಲಿಟಿಕಲ್ ಅವ ಲೀಡರ್ ಬಂದ್ರೆ ಅದು ಅವ ದೇಶದ್ರೋಹಿ, ಯುವ ದೇಶದ್ರೋಹಿ, ಅಥವಾ ರಾಮಾಯಣ ಓದಿದ್ರೆ ಮಕ್ಕಳು ಧರ್ಮ ಇದ್ರಾಗಿ ಬದುಕ್ತಾರೆ, ಹಾಗೆ ಹೀಗೆ ಅಂತ ಹೇಳಿ ಭಾವನೆಗಳನ್ನು ತಂದು ಪುಸ್ತಕದಿಂದ ಅದನ್ನೆಲ್ಲ ತೆಗೆದಾಕಿದ್ದಾರೆ. ಮೊದಲು ನಾವು ಶಾಲೆಗೆ ಹೋಗುವಾಗ ನೋಡಿ, ಏನಾದ್ರೂ ಒಂದು ತಪ್ಪು ಮಾಡಿದ್ರೆ ಶಾಲೆಯಲ್ಲಿ ಒಂದು ಏಟು ಕೊಡ್ತಿದ್ರೆ ಮನೆಗೆ ಬರುವಾಗ ಅದನ್ನು ಹೇಳಿದ್ರೆ ಮನೆಯಲ್ಲಿ 2 ಏಟು ಬೀಳ್ತಾ ಇತ್ತು. ಈಗ 1 ಏಟು ಬಿಟ್ಟರೆ ಮನೆಯವರು ಆ ಮಕ್ಕಳನ್ನು ಚಾನಲ್ಗೆ ಕರ್ಕೊಂಡು ಹೋಗಿ ಚಡ್ಡಿ ಜಾರಿಸಿ ಕೂತ್ಕೊಂಡು ಇಲ್ಲಿ ಗಾಯ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಮಾಡಿದ ಮಗುವಿನ ತಪ್ಪನ್ನು ನೋಡುದಿಲ್ಲ. ಅಂದ್ರೆ ನಮ್ಮ ಮಗುವಿಗೆ ಅನ್ಯಾಯ ಆಗಿದೆ ಈ ರೀತಿ ವಾದ ಮಾಡುವಂತ ತಂದೆ ತಾಯಿಗಳು ಹೆಚ್ಚಾಗಿದ್ದಾರೆ. ಅದೇ ರೀತಿ ವಿದ್ಯಾಸಂಸ್ಥೆಗಳು ಕೂಡ ಅಷ್ಟೇ, ಕೇವಲ ವಿದ್ಯಾರ್ಥಿಗಳನ್ನು ರ್ಯಾಂಕ್ ತೆಗಿಬೇಕು, 100% ರಿಸಲ್ಟ್ ಬರಬೇಕು ಎಂಬ ಕಡೆಗೆ ಮಾತ್ರ ಬೆಳೆಸ್ತಾ ಇದೆ. ಇದರ ಪರಿಣಾಮ ಈ ರೀತಿ ಆಗ್ತಾ ಇದೆ. ಸರ್ಕಾರ ವಿದ್ಯಾರ್ಥಿಗಳಿಗೂ ಕೂಡ ಒಂದು ದೇಶದ ಮೇಲೆ ಪ್ರೀತಿ ಬರುವಂತದ್ದು, ನಮ್ಮ ದೇಶದಲ್ಲಿ ಎಂತ ಜನಗಳಿದ್ದಾರೆ ಅಂತ ಹೇಳಿದ್ರೆ ಥಿಯೇಟರ್ ಅಲ್ಲಿ ಲಾಸ್ಟ್ ಟೈಮ್ ಒಂದು ಜನಗಣಮನ ಒಂದು ಇದಾಕಿದ್ರು, ಅದಕ್ಕೆ ಕೂಡ ಒಂದು ನಿಲ್ಲಿಕ್ಕಾಗದಂತ ಪರಿಸ್ಥಿತಿ. ಅಂದ್ರೆ ಅದು ನಿಲ್ಬೇಕಂತ ಇಲ್ಲ, ಹಾಗೆ ಹೇಳಿ ಮಾತಾಡಿದ್ರು. ನಮ್ಮ ದೇಶಕ್ಕೆ ನಾವು ಎಲ್ಲಿ ಗೌರವ ಕೊಡ್ತಿದ್ದೇವೆ? ನಮ್ಗೆ ಇಡೀ ಹೊತ್ತು 3 ಗಂಟೆ ಫಿಲ್ಮ್ ನೋಡಿ ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ, ಊರಿಡಿ ಗಲ್ಲಿ ಗಲ್ಲಿ ತಿರುಗ್ಲಿಕ್ಕೆ ಆಗ್ತದೆ, 1 ನಿಮಿಷ ದೇಶಕ್ಕೆ ಅಥವಾ ನಮ್ಮ ರಾಷ್ಟ್ರ ಗೀತೆಗೆ ಗೌರವ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ? ಪ್ರಶ್ನೆ ಇರೋದು, ನೀವು ಕೂಡ ವಿದ್ಯಾರ್ಥಿ ಸಂಘಟನೆ ನಾಯಕರಾಗಿದ್ದವರು, ಕಾಲೇಜ್ಗಳಲ್ಲಿ ನೀವು ಕೂಡ ಸ್ಟೂಡೆಂಟ್ ಯೂನಿಯನ್ಗಳಲ್ಲೆಲ್ಲ ಇದ್ದವರು. ನಿಮ್ಗೆ ಆ ಟೈಮ್ ಮತ್ತು ಈ ಟೈಮ್ಗೆ ಏನು ವ್ಯತ್ಯಾಸ ಇದೆ ಅಂತ ಅನಿಸ್ತಾ ಉಂಟಾ? ನೀವು ಆಗ ನಾಯಕರಾಗ್ತಿದ್ದಾಗ? ಖಂಡಿತವಾಗ್ಲೂ ಇದೆ. ಈಗ ಅಂತ ಏನು ಹೇಳಿದ್ರೆ ಸೋಷಿಯಲ್ ಮೀಡಿಯಾದ ಒಂದು ಹುಚ್ಚಿದೆ. ರಾತ್ರಿಯಿಂದ ಹಗಲೊಳಗೆ ಒಂದು ನಾಯಕರಾಗ್ತಕ್ಕಂಥದ್ದು, ಈ ರೀತಿಯ ಒಂದು ವ್ಯವಸ್ಥೆ ಪ್ರತಿಯೊಬ್ಬರ ಇದರಲ್ಲಿದೆ. ಬಟ್ ನಾವು ಹೇಳ್ತಕ್ಕಂಥ ಕಾಲೇಜಿನವರು ಭಾಳ ರೂಲ್ಸ್ ಮಾಡ್ತಾರೆ, ಎಲ್ಲ ರೂಲ್ಸ್ ಮಾಡ್ತಾರೆ. ವಾರಕ್ಕೆ 3 ಯೂನಿಫಾರ್ಮ್ ಇರ್ತದೆ, ಬೇರೆ ಬೇರೆ ಎಲ್ಲ ರೂಲ್ಸ್ ಮಾಡ್ತಾರೆ. ನಾವು ಹೇಳ್ತಕ್ಕಂಥದ್ದು ಕಾಲೇಜು ಆಡಳಿತ ಮಂಡಳಿಯಲ್ಲಿ ಮಕ್ಕಳು ಇರ್ತಕ್ಕಂಥದ್ದು ಕಾಲೇಜ್ ತಗೊಂಡ್ರೆ 3 ವರ್ಷ, 5 ವರ್ಷ. ಇಷ್ಟು 5 ವರ್ಷದಲ್ಲಿ ಈ ಕಾಲೇಜಿನ ಆಕ್ಟಿವಿಟೀಸ್, ಕಾಲೇಜಿಗೆ ಸಂಬಂಧಪಟ್ಟ ಆಕ್ಟಿವಿಟೀಸ್, ದೇಶದ ಭಕ್ತಿಯ ಆಕ್ಟಿವಿಟೀಸ್, ಇದನ್ನು ಬಿಟ್ಟು ಈ ಸ್ಟೂಡೆಂಟ್ಸ್ ವಿಂಗ್ ಅದು ಬೇರೆ ವಿಷಯ. ಅದನ್ನು ಬಿಟ್ಟು ನಮ್ಮ ದೇಶದಲ್ಲಿ ಏನೋ ಹೋರಾಟ ಮಾಡ್ತಕ್ಕಂಥದ್ದಕ್ಕೆಲ್ಲ ಕಾಲೇಜಿನವರು ಕಳಿಸ್ತಕ್ಕಂಥದ್ದು, ಇದು ಎಲ್ಲೋ ಒಂದು ಕಡೆಯಲ್ಲಿ ಮಕ್ಕಳನ್ನ ದುರುಪಯೋಗ ಮಾಡ್ತಾರೆ. ಕಾಲೇಜ್ಗಳಲ್ಲಿ ಕೂಡ ABVP, NSU ಅದೆಲ್ಲ ಬೇಕು. ಅದೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಮಾತಾಡ್ತಕ್ಕಂಥವ್ರು. ಇವತ್ತು ನಾವು ಹೇಳೋದು ABVP ಆಗಲಿ, NSU ಆಗಲಿ, ಇನ್ನೊಂದಾಗ್ಲಿ ಎಲ್ಲಿ ಕೂಡ ದೇಶದ್ರೋಹದ ಇದು ಮಾಡಲಿಲ್ಲ. ವಿದ್ಯಾರ್ಥಿಗಳ ಬಗ್ಗೆ ಮಾತ್ರ ಹೋರಾಟ ಮಾಡ್ತಿದ್ದಾರೆ ಹೊರತು ಎಲ್ಲಿ ಕೂಡ ಇಲ್ಲ. ಇವತ್ತು ನೋಡಿ ಈ ಕ್ಯಾಟಗರಿ ಬೇರೆ, ಇದು ಬೇರೆ, ಇದು ಇದರ ಮೆಂಟಾಲಿಟಿಯೇ ಬೇರೆ. ಇದು ಎಡಪಂಥೀಯ ಕೂಡ ಅಲ್ಲ, ಇತ್ತ ಬಲಪಂಥೀಯ ಕೂಡ ಅಲ್ಲ. ಇದು ನ್ಯೂಟ್ರಲೈಸ್ಡ್ ಒಂದು ದೇಶದ್ರೋಹ ಮಾಡ್ತಕ್ಕಂಥವ್ರದ್ದೊಂದು ಪಿತೂರಿ ಇರ್ತದೆ. ಅವರು ಆದ ನಂತರ ಆ ಕಾಲೇಜಿನ ಲೈಕ್ ಮೈಂಡೆಡ್ ವಿದ್ಯಾರ್ಥಿಗಳನ್ನೆಲ್ಲ ಮಾಡಿಕೊಂಡು ಇವರಿಗೆ ಅಟೆಂಡೆನ್ಸ್ ಇಲ್ಲ. ಇವತ್ತು 60-70 ಸಾವಿರ ಮಕ್ಕಳು ಅಟೆಂಡೆನ್ಸ್ ಕಟ್ತಾರೆ ಒಂದೊಂದು ಸಬ್ಜೆಕ್ಟಿಗೆ. ಕಾಲೇಜ್ನವರಿಗೆ ಕಮರ್ಷಿಯಲ್ ಆಗಿದೆ, ಮಕ್ಕಳು ಬಂದರೂ ಇಲ್ಲ, ತೊಂದರೆ ಇಲ್ಲ. ಇವರಿಗೆ ಎಲ್ಲಿ ಇರುವುದು? ಇವರನ್ನ ಕೂರಿಸಿ CD ತೋರಿಸ್ತಾರೆ, ಇವರು ಹೀಗೆ ಮಾಡಿದ್ದಾರೆ, ಈ ವರ್ಗ ಹೀಗೆ ಮಾಡಿದೆ, ಇವರನ್ನು ಬಿಡಬಾರ್ದು, ಹಾಗೆ ಮೋದಿಯವರು ಅವರು ಹೀಗೆ ಸಿದ್ದರಾಮಯ್ಯವರು ಹಾಗೆ ಇದನ್ನೆಲ್ಲ ತೋರಿಸಿ ಇವರೆಲ್ಲ ನಮ್ಮ ವಿರೋಧಿಗಳು. ಇವತ್ತು ನಾವು ಹೇಳ್ತೇವೆ ನೋಡಿ, ಏನೇ ಆಗ್ಲಿ ಇಡೀ ದೇಶ ಇವತ್ತು ಇದನ್ನು ವಿರೋಧ ಮಾಡ್ತಾ ಇದೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ಹೇಳ್ತಾರೆ, ಏನು ಹೇಳ್ತಾರೆ, ಇಂಥ ಇದ್ದದ್ರ ಹಿನ್ನೆಲೆ ಇವತ್ತು ಇದನ್ನ ಫೋಕಸ್ ಮಾಡಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ತನ್ನ ತಪ್ಪುಗಳನ್ನು ಮರೆಮಾಚ್ತಾ ಇದೆ. ಏನು ಒಂದು ಜವಾಬ್ದಾರಿ ಬೇಕಲ್ಲ. ಈ ರೀತಿಯ ವ್ಯವಸ್ಥೆಗಳಾದಾಗ
ಇವತ್ತು ನೋಡಿ ದೇಶ ಆಳ್ತಕ್ಕಂಥವ್ರು ಈ ರೀತಿ ಹೇಳಿಕೆ ಕೊಟ್ರೆ ಇದು ಎಲ್ಲಿ ಹೋಗ್ತದೆ? ನಿಮ್ಮ ಪ್ರಕಾರ ಈಗ ಅವಳೇನು ಒಂದು 20 ದಿನ ಬಿಟ್ಟು ಹೊರಗೆ ಬರ್ಬೋದು ಅಂತ ಹೇಳ್ತೀರಿ, ಸರ್ಕಾರ ಮನಸ್ಸು ಮಾಡಿದ್ರೆ ಅವಳನ್ನ ಒಂದು 3 ವರ್ಷ ಒಳಗೆ ನಾವ್ ಹೇಳ್ತಕ್ಕಂಥದ್ದು ಆಗಲ್ಲ. ನಾವ್ ಹೇಳ್ತಕ್ಕಂಥ ದೇಶದ್ರೋಹದ ಆರೋಪ ಅದು ಕೂಡ ಎಲ್ಲಿ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಮಾಡಿದಾಗ ಅದರಲ್ಲಿ ಯಾವ್ದು ಹಿಂದೆ ಮುಂದೆ ನೋಡ್ತಕ್ಕಂಥದ್ದು ಏನಿಲ್ಲ. ಅದರಲ್ಲಿ ಗೂಂಡಾ ಆಕ್ಟ್ ಹಾಕ್ಬೇಕು, 1 ವರ್ಷ ನೋಬೆಲ್. ಒಳಗೆ ಮುಂದೆ ನೋಡ ಒಳಗಿರ್ತಕ್ಕಂಥದ್ದು ಅವಳು ಮಾಡ್ತಕ್ಕಂಥ ತಪ್ಪಿಗೆ ಮಾತ್ರ. ಕರೆಕ್ಟ್. ಅವ್ರು ಏನ್ ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿರ್ತಕ್ಕಂಥದ್ದು ದೇಶದ್ರೋಹ. ದೇಶದ್ರೋಹ ಯಾವಾಗ ಮಾಡಿದ್ರು ಅದಕ್ಕೆ ಸಮರ್ಪಕವಾದ ಕಾನೂನು ಇದೆ ಅಲ್ಲ, ಕಾನೂನನ್ನ ಇಂಪ್ಲಿಮೆಂಟ್ ಮಾಡ್ಬೋದಲ್ಲ. ಕರೆಕ್ಟ್. ಎಸ್ ಎಸ್ ಮಾಡಬಾರ್ದಂತೇನಿಲ್ಲಲ್ಲ. ಕರೆಕ್ಟ್. ಮನಸ್ಸು ಮಾಡಿದ್ರೆ ಅದನ್ನು ಮಾಡಿದ್ರೆ ಮಾತ್ರ ಇನ್ನೊಂದು ತಪ್ಪು ದಾರಿಗೆ ಹೋಗುವವರಿಗೆ ಒಂದು ಕರೆಕ್ಟ್ ಅಲ್ಲ. ಅವಳನ್ನು 1 ವರ್ಷ ಒಳಗಿಟ್ಟು ಅವಳ ಮನಸ್ಸು ಸರಿಯಾಗೋ ತನಕ ಅವಳಿಗೆ ಅಲ್ಲೇ ಬೇರೆ ಅದು ಕೌನ್ಸಿಲಿಂಗ್ ಕೊಡ್ಬೋದು, ಎಲ್ಲವೂ ಕೊಡ್ತಕ್ಕಂಥ ವ್ಯವಸ್ಥೆ ಕಾನೂನಿನಲ್ಲಿದೆ. ಈಗ ನೋಡಿ ಅವರಿಗೆ ಬಲವಾದ ಹೊರಗೆ ಬರಲಿಕ್ಕೆ ಕಾರಣಗಳಿದೆ. ಸರ್ ಅವ್ರ 20 ವರ್ಷದ ಹೆಣ್ಣು ಮಗು, ವಿದ್ಯಾರ್ಥಿನಿ ಬೇರೆ, ಅವಳಿಗೆ ವಿದ್ಯಾಭ್ಯಾಸ ಇದೆ, ಎಕ್ಸಾಮ್ಸ್ ಇದೆ ನಾಡ್ದು. ಒಂದು ಹೆಣ್ಣು ಮಗು ಮಾತ್ರ ಸರ್ ಕಾನೂನಲ್ಲಿ ಹೀಗೆ ಹೇಳ್ತದೆ, ಹೆಣ್ಣು ಮಗುವಿಗೆ ಒಂದು ಪ್ರಾಮುಖ್ಯ ಇದು ಕೊಡ್ಬೇಕು ಅನ್ನುವಂತ, ಕನಿಕರ ತೋರಿಸ್ಬೇಕನ್ನುವಂತ ಈ ರೀತಿಯ ಎಲ್ಲ ವ್ಯವಸ್ಥೆಗಳು. ಇದನ್ನೆಲ್ಲ ಮಾಡಿಯೇ ಅವರ ಹಿಂದಿರ್ತಕ್ಕಂಥವರದೊಂದು ಬಲವಾದ ಇದೊಂದು ಷಡ್ಯಂತ್ರ ಮಾಡಿಯೇ ನಮ್ಮ ದೇಶದ ಒಂದು ಅಸ್ಥಿರತೆ ಮಾಡ್ಬೇಕನ್ನುವಂತ ಒಂದು ಇದರಲ್ಲಿ ಇದಿದೆ ಹೊರತು ನಾವ್ ಹೇಳ್ತಕ್ಕಂಥ ಈ ಗ್ಯಾಂಗ್ ಅಲ್ಲಿ ಅವ್ರು ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ತರಬೇಕು. ಸರ್ಕಾರ ಇದೆ, ಯಾಕೆ ಹಿಂದೇಟಾಗ್ತದೆ? ಆಯೋಜನೆ ಮಾಡಿದವರು ಎಲ್ಲರೂ ಕೂಡ ಯಾರು ಇದ್ದಾರೆ ಅದರಲ್ಲಿ ನೋಡಿ, ಇವತ್ತು ಆಯೋಜನೆ ಮಾಡಿದವರ ಮೇಲೂ ಬರ್ತದೆ. ಅವರು ಉತ್ತರ ಕೊಡ್ಬೇಕು, ಅವರಿಗೂ ನೋಟಿಸ್ ಮಾಡಿ. ನೀವು ಪೊಲೀಸ್ ಇಲಾಖೆ ಅವರಿಗೆ ಪರ್ಮಿಷನ್ ಕೊಡ್ಲಿಲ್ವಾ? ಪರ್ಮಿಷನ್ ಕೊಡುವಾಗ ರೂಲ್ಸ್ ಇರುದಿಲ್ವಾ? ಅವರಿಗೂ ಕೊಡಿ. ಮುಂದೆ ಮಾಡ್ತಕ್ಕಂಥವರಿಗೆ ಅದೊಂದು ಈ ರೀತಿಯ ವ್ಯವಸ್ಥೆಗಳಾಗಬಾರ್ದು. ಅದೊಂದು ಇನ್ನು ಪೊಲೀಸ್ನವರು ಇಡೀ ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮ ಇರ್ಲಿ ಅದರಲ್ಲಿ ಮೆನ್ಷನ್ ಮಾಡ್ತಾರೆ, ಇನ್ನು ಯಾವುದೇ ದೇಶದ್ರೋಹದ ಇದು ಕೂಗಿದ್ರೆ ನಿಮ್ಮ ಮೇಲೆ ಆಕ್ಷನ್ ತೆಗಿತೇವೆ ಅಂತ. ಯಾರ ಮೇಲೆ? ಆಯೋಜಕರ ಮೇಲೆ. ಈ ರೀತಿಯ ವ್ಯವಸ್ಥೆಗಳಾದಾಗ 3-4 ವರ್ಷ ಒಳಗೆ ಅಂದ್ರೆ ವೇದಿಕೆಯಲ್ಲಿ ಹತ್ತದಾಗೆ ಭಾಷಣ ಮಾಡಿದಾಗ ಏನಾದ್ರು ಹಾಗೆ ಮಾಡುವ ಸಾಧ್ಯತೆಗಳು. ಈಗ ನಾವ್ ಹೇಳ್ತಕ್ಕಂಥದ್ದು ಇವತ್ತು ನೋಡಿ, ನನ್ಗೆ ಗೊತ್ತಿರೋ ಮಕ್ಕಳು ಮುತಾಲಿಕ್ ಇದ್ದಾರೆ, ಇವರನ್ನು ಎಷ್ಟು ಕಡೆ ಈಗ ಗೋವಾ ಇಡೀ ಬ್ಯಾನ್ ಮಾಡಿದ್ದಾರೆ, ನೀವು ಇಲ್ಲಿ ಬಂದು ಮಾತಾಡಬಾರ್ದು ಅಂತ. ಇವರನ್ನು ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಗಡಿಪಾರ್ ಮಾಡಿ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಕೂಡ ನೀವು ಬಂದು ಮಾತಾಡಬಾರ್ದು ಅಂತ, ಇಡೀ ದೇಶದಲ್ಲಿ ಯಾಕೆ ಆಗುದಿಲ್ಲ? ಹಾಗೆ ಆಗ್ತದೆ. ನಾವು ಇದು ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡದಿದ್ರೆ ಅದೇನೋ ವಿದ್ಯಾರ್ಥಿಗಳು ಏನೋ ಒಂದು ಕೂಗಿ ಬಿಟ್ಟಿದಾರಲ್ಲ, ಇವತ್ತು ದೇಶದಲ್ಲಿ ಎಷ್ಟು ಬಡ್ಕಾಳದಿಂದ ಹೋಗಿ ಬಾಂಬ್ ಇಟ್ಟಿದ್ದಾರೆ. ಎಲ್ರೂ ಕೂಡ ಇವತ್ತು ವಿದ್ಯಾರ್ಥಿಗಳಿಗೆ ಲಿಂಕು, ಇಂಜಿನಿಯರಿಂಗ್, ಡಾಕ್ಟರ್ಸ್ ಇವರೆಲ್ಲ ಮಾಡಿರ್ತಕ್ಕಂಥದ್ದಲ್ಲಿ. ಯಾಕೆ ಹೇಳಿದ್ರೆ ಯಂಗ್ಸ್ಟರ್ಸ್, ಯಂಗ್ ಬ್ಲಡ್ ಇವತ್ತು ಬಹಳ ಬೇಗ ಅದಕ್ಕೆ ಇದಾಗುವಂಥದ್ದು. ಅದರಿಂದ ಬಹಳ ಸರ್ಕಾರ ಇದೆ ಅಲ್ಲ, ಏನು ಕ್ರಮ ತಗೊಳ್ಳಿಕ್ಕಾಗ್ತದೆ ಅದನ್ನೆಲ್ಲ ತಗೊಳ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಎಸ್ ದೀಪರಿಗೆ ಪ್ರಶ್ನೆ ಇರೋದು, ಮನೆಯಲ್ಲಿ ಬಹುಶಃ ಕಲಿಸ್ಲಿಕ್ಕೆ ಕೊಪ್ಪದಿಂದ ಬೆಂಗಳೂರಿಗೆ ಕಲಿಸ್ಲಿಕ್ಕೇನೆ ಬಹುಶಃ ಅವರಿಗೆ ಎಷ್ಟು ಸಾವಿರ ಕಷ್ಟ ಉಂಟದು ಮನೆಯವರಿಗೆ ಮಾತ್ರ ಗೊತ್ತು. ಅದು ಹಣ ಕೊಟ್ಟು ಲಕ್ಷಗಟ್ಟಲೆ ಫೀಸ್ ಕೊಟ್ಟೆಲ್ಲ. ಹಾಗಿರುವಾಗ ಇವರ ಜೀವನ ಶೈಲಿ ಹೀಗೆಲ್ಲ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಏಕದಮ್ ಬದಲಾಗತ್ತೆ. ಕೇಳಿದ್ರೆ ನಮ್ಗೆ ಆಯೋಜಕರೇ ಹಣ ಕೊಟ್ಟು ಕಳಿಸ್ತಾರೆ. ಇನ್ನೊಂದು ಇದರಲ್ಲಿ ಈ ಹುಡುಗಿಗೆ ಇವಳು 16 ವರ್ಷದಿಂದ ಸಿಗರೇಟ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವರನ್ನ ಮೊದಲು ಬಲಿ ಮಾಡುವುದೇ ಡ್ರಗ್ಸ್ ಅಲ್ಲಿ. ಅದರ ನಂತರ ಇವರಿಗೆ ಸೀಮಿತ ಇಲ್ಲ, ಎಲ್ಲಿ ಏನ್ ಮಾತಾಡ್ತಾರೆ, ಏನ್ ಮಾಡ್ತಾ ಇದ್ದಾರೆ, ನಾವಿದ್ದೇವೆ, ನೀವು ಹೋಗಿ ಮಾತಾಡಿ, ನಿಮಗೆ ಹೆಸರು ಬರ್ತದೆ. ಇವರಿಗೆ ಏನ್ ಮಾಡ್ತಾರೆ, ಏನ್ ಹೇಳ್ತಾರೆ ಅನ್ನೋದು ಗೊತ್ತೇ ಇಲ್ಲ. ಒಳಗೆ ಹಾಕಿದ್ರು ನಾವು ಬಿಡಿಸ್ಕೊಂಡು ಬರ್ತೇವೆ. ಈಗ ಒಂದು ಹೈದರಾಬಾದ್ ಇಂದ ದೊಡ್ಡ ಲೀಡರ್ ಬಂದು ನೀನ್ ಹಾಗೆ ಹೇಳ್ಬೇಡಮ್ಮ ಅಂತ ಮೈಕ ಇದು ಮಾಡಿದ್ರು, ಆ ವ್ಯಕ್ತಿ ಯಾರು, ಅವ್ರು ಏನಂತಕ್ಕಂತ ಇದು ಕೂಡ ಅವರಿಗಿಲ್ಲ. ಅಲ್ಲಿ ಕೂಡ ಚಿಕ್ಕ ಮಗುವಾಗೆ ಹಠ ಮಾಡ್ತಾರೆ, ಇದು ಮಾಡ್ತಾರೆ. ಹಾಗಾದ್ರೆ ನೋಡಿ, ಹಾಗಾದ್ರೆ ಮಾನಸಿಕವಾಗಿ ಇವ್ರು ಸರಿ ಇದ್ದಾರಾ? ಕರೆಕ್ಟ್. ಅವಳಿಗೆ ಬಹುಶಃ ಅಲ್ಲಿದು OICಯ ಪರಿಜ್ಞಾನ ಕೂಡ ಇರ್ಲಿಲ್ಲ. ಅದೇ ನಾವು ಹೇಳ್ತಕ್ಕಂಥದ್ದು. ಆ ರೀತಿ ಒಂದು ಸರಿಯಾದ ಮಾನಸಿಕತೆ ಇದ್ರೆ ಇವತ್ತು ನಾವು ಅದೇ ಹೇಳ್ತಕ್ಕಂಥ ಕರ್ನಾಟಕದ ಪೊಲೀಸ್ ಇಲಾಖೆ ಮೊದಲೇ ಭಾಸ್ಕರ್ ರಾವ್ ಅವರು ವಾರ್ನಿಂಗ್ ಕೊಟ್ಟಿದ್ರು. ಅವರು ವಾರ್ನಿಂಗ್ ಕೊಟ್ಟಂತ ರೀತಿಯೇ ಬೇರೆ. ಈ ರೀತಿಯ ವ್ಯವಸ್ಥೆಗಳಾಗ್ತದಂತದ್ದು ಯಾರಿಗೂ ಗೊತ್ತಿರ್ಲಿಲ್ಲ. ಯಾರಿಗೂ ಗೊತ್ತಿರ್ಲಿಲ್ಲ. ಇದು ಒಂದು ಪಬ್ಲಿಸಿಟಿಯ ಹುಚ್ಚು, 2 ದೇಶದ್ರೋಹದ ಇದು, 3ನೇದು ಮೋದಿಯನ್ನ ಒಬ್ಬ ಈ ದೇಶದ ಒಬ್ಬರು ಟೆರರಿಸ್ಟ್, ಅವ್ರಿಗೆ ಇದೇ ಮಾಡಬಾರ್ದಂತ ಒಂದು ಪ್ರಬಲ ವಿರೋಧಿಯ ಒಂದು ಇದು ಗ್ಯಾಂಗ್, ಅದರದೊಂದು ಇದೊಂದು ಹುಳ ಅಷ್ಟೇ. ಇವತ್ತು ನಾವು ಯಾವ್ದೋ ಪಾರ್ಟಿಯನ್ನು ಇದು ಮಾಡ್ತಕ್ಕಂಥದ್ದಲ್ಲ. ಮೋದಿ ಅಂತಕ್ಕಂಥ ನಮ್ಮ ದೇಶದ ಪ್ರಧಾನಿ, ಅದು ಏನೇ ಇರ್ಲಿ,
ಇವತ್ತು ಎಲ್ಲಾ ಪಾರ್ಟಿಯವರು ಹೇಳಿದ್ದಾರೆ ಇದನ್ನ ನೀವು ಯಾರು ಬೆಂಬಲ ಕೊಡಬೇಡಿ ಅಂತ, ಹೌದು ಎಲ್ಲರೂ ಹೇಳಿದ್ದಾರೆ. ಕರೆಕ್ಟ್. ಆಲ್ಮೋಸ್ಟ್ ಎಲ್ಲಾ ಪಾರ್ಟಿಯವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ದೇಶದ ಬಗ್ಗೆ ಚಿಂತನೆ ಇದೆ ಅವರಿಗೆ, ಕರೆಕ್ಟ್. ಚಿಂತನೆ ಇದ್ದದ್ರಿಂದ ಮಾತ್ರ ಈ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಸರ್ಕಾರಕ್ಕೆ ಇನ್ನೇನು, ಹೌದು ಎಲ್ಲ ಕಾನೂನನ್ನ ಇದು ಮಾಡ್ಬೋದಲ್ಲ, ಇಂಪ್ಲಿಮೆಂಟ್ ಮಾಡ್ಬೋದಲ್ಲ, ಮಾಡಿದ್ರೆ ಮಾತ್ರ ಅಲ್ವಾ. ಇವತ್ತು ಈ ಹುಬ್ಬಳ್ಳಿಯ 3 ಹುಡುಗರಿದ್ದಾರೆ, ಹೌದು ಅವರಿಗೆ ಇವತ್ತು ಏನ್ ಮಾಡಿದಿರಿ, ಎಷ್ಟು ದಿವಸ ಆಯ್ತು, ಯಾವ ಇದನ್ನ ಇಂಪ್ಲಿಮೆಂಟ್ ಮಾಡಿದಿರಿ, ಯಾವುದಿಲ್ಲ. ಎಸ್. ಹಾಗಾದ್ರೆ ದೀಪ ಅವರ ಪ್ರಶ್ನೆ ಇರೋದು ಅದೇ, ನಾನು ಮನೆಯಿಂದ ಫೀಸ್ ಕೊಟ್ಟು ಕಲಿಸುವುದೇ ಕಷ್ಟ ಆಗುತ್ತೆ, ಬೆಂಗಳೂರಿನಲ್ಲೆಲ್ಲ ಕಳಿಸಿ, ಕೊಪ್ಪದಿಂದ ಚಿಕ್ಕ ಒಂದು ಊರಿನಿಂದ. ಇವರ ಜೀವನ ಶೈಲಿ ಹೀಗೆ ಮಾತಾಡಲಿಕ್ಕೆ ಶುರುವಾದ ಕೂಡಲೇ ಏಕದಮ್ ಬದಲಾಗ್ತಲ್ಲ. ಹಾಗಾದ್ರೆ ಇದು ಬಹುಶಃ ಅವರನ್ನು ಹಣ ಕೊಟ್ಟು ಬಳಸ್ತಾ ಇದ್ದಾರೆ ಅಥವಾ ಪ್ರೇರಣೆ ಕೊಡ್ತದೆ ಬೇರೆಯವರಿಗೆ ಕೂಡ? ಯಾವ ಆ್ಯಂಗಲಲ್ಲಿ ನೋಡ್ತಿರ್ತಾವೆ ನೋಡಿ, ಮನೆಯವರು ಒಂದು ಮಕ್ಕಳು ತಪ್ಪು ಮಾಡಿದಾಗ ಆ ತಪ್ಪನ್ನು ಯಾವ ರೀತಿ ಬಿಂಬಿಸ್ತಾರೆ ಅಂತ ನೋಡ್ಬೇಕು. ಅದನ್ನು ಸರಿಯೇ ಅಂತೇಳಿ ವಾದ ಮಾಡಿಕೊಂಡು ಬಂದ್ರೆ ಅಲ್ಲಿ ಸಮಥಿಂಗ್ ಇಸ್ ರಾಂಗ್. ಮನೆಯವರಿಗೆ ಏನೋ ಒಂದು ಬೆನಿಫಿಟ್ ಆಗ್ತಿದೆ, ಯಾಕಂತ ಹೇಳಿದ್ರೆ ಯಾವುದೇ ಮಕ್ಕಳನ್ನು ಹಾಳು ಮಾಡಿ ತಂದೆ ತಾಯಿಗಳು ಯಾವತ್ತು ಖುಷಿ ಪಡಲ್ಲ. ಇವಳ ಹತ್ರ ಅವರಿಗೂ ಏನೋ ಲಾಭ ಆಗ್ತಾ ಇದೆ ಅಂತ ಅದನ್ನು ಕೂಡ ನಾವು ಯೋಚಿಸ್ಕೋಬೇಕು. ಮತ್ತೊಂದು ಹೇಳ್ತಿರೋದು, ಎತ್ತವರು ಯಾರೇ ಆಗಿರ್ಲಿ, ನಿಮ್ಮ ಮಕ್ಕಳನ್ನು, ಕೆಲವರು ಹೇಳ್ತಾರೆ ನನ್ನ ಮಗು ಅವಳು ಎಂತ ಮಾಡಿದ್ರು ನಡೀತದೆ, ಅವಳು ಆಗ ಮಾಡ್ಲಿ ಈಗ ಮಾಡ್ಲಿ ಅಂತ. ನಿಮ್ಮ ಮಕ್ಕಳು ಎಂತ ಬೇಕಾದ್ರೆ ಮಾಡ್ಲಿ, ಆದ್ರೆ ದೇಶಕ್ಕೆ ಮತ್ತೆ ದೇಶದಲ್ಲಿರುವಂತ ಜನಗಳಿಗೆ ಸಮಸ್ಯೆ ಆಗುವುದಾದ್ರೆ ಅಂತವರನ್ನು ದಯವಿಟ್ಟು ಸಮಾಜದಲ್ಲಿ ಬಿಡಬೇಡಿ, ನೀವು 4 ಕೋಣೆಯ ಒಳಗೆ ಇಟ್ಕೊಳ್ಳಿ. ಯಾಕಂದ್ರೆ ಅಂತವರಿಂದ ನಾಳೆ ನಮ್ಮ ದೇಶಕ್ಕೆ ಮಾರಕ ಆಗ್ತದೆ. ಎಷ್ಟೋ ಮಂದಿ ಸಮಸ್ಯೆಗಳನ್ನು ಅನುಭವಿಸ್ತದೆ, ಮತ್ತೆ ಅದನ್ನು ನೋಡಿ ಬೆಳೆಯುವವರು ತುಂಬಾ ಮಂದಿ ಆಗ್ತಾರೆ. ಇವಳು ಈ ರೀತಿ ಮಾತಾಡುವುದನ್ನು ನೋಡಿ ಸಣ್ಣ ಪುಟ್ಟ ಮಕ್ಕಳು ಕೂಡ ಏನಾಗ್ತದೆ, ಅವರಿಗೂ ಒಂದು ಇದು ಬರ್ತದೆ ಈ ರೀತಿ ಮಾತಾಡುವ. ಈಗಂತೂ ನಾವು ಫಾಲೋ ಅಪ್ ಮಾಡೋದು ಜಾಸ್ತಿ ಆಗಿದೆ ಇಂಥದನ್ನು, ಅಂದ್ರೆ ಈ ಟಿಕ್ ಟಾಕ್ ಅದೆಲ್ಲ ಬಂದು ನಾವು ಅದೇ ರೀತಿ ಆಕ್ಷನ್ ಗಳನ್ನು ಮಾಡುದು, ಮಕ್ಕಳ ಮನೋಭಾವನೆ ಅದೇ ರೀತಿ ಫಿಟ್ ಆಗಿದೆ. ಆಗ ಇಂಥ ಒಂದು ಜಂತುಗಳು ಬಂದಾಗ ಅದೇ ರೀತಿಯ ಒಂದು ಮನೋಭಾವನೆಗಳು ಹೋಗ್ತದಂತಲೇ ಹೇಳ್ಬಹುದು. ಇಲ್ಲಿ ಹೆಚ್ಚಾಗಿ ನಾನು ನೋಡ್ತಾ ಇರೋದು ಏನಂತ ಹೇಳಿದ್ರೆ, ಈಗ ಡ್ರಗ್ಗೆ ಅಡಿಕ್ಟ್ ಆಗಿ ಮಿಸ್ಯೂಸ್ ಆಗುವಂತ ಕೇಸ್ಗಳು ತುಂಬಾ ಆಗ್ತಿದೆ. ಈಗ ಸರ್ ಹೇಳಿದ್ರು ಡ್ರಗ್ಗಿಗೆ ತುಂಬಾ ಮಂದಿಯನ್ನು ಮಿಸ್ಯೂಸ್ ಮಾಡ್ತಿದ್ದಾರೆ. ಇಂಥ ಕೇಸಿಗೆ ಯೂಸ್ ಮಾಡುದು ಇಂಥವರನ್ನೇ. ಯಾಕಂತ ಹೇಳಿದ್ರೆ ಅವರಿಗೆ ಎಳ್ದು ಮಾತಾಡಿ ಅಂತ ಹೇಳಿದ್ರೆ ಮಾತಾಡಿ ಬಿಡ್ತಾರೆ. ಅವರಿಗೆ ಏನು ಮಾತಾಡ್ತಿದ್ದೇವೆ ಎಂತ ಅಂತಲೇ ಸೀಮಿತ ಇಲ್ಲ. ಅಲ್ಲಿ ಇರುವಂತ ಗಣ್ಯ ವ್ಯಕ್ತಿಗಳು ಗೊತ್ತಿಲ್ಲ ಹೇಳಿದ್ರು, ಅದು ನಿಜವಾಗಿ ಕರೆಕ್ಟ್. ನೋಡಿ, ಅಲ್ಲಿ ಇರುವ ವ್ಯಕ್ತಿಗಳನ್ನೇ ಇವರು ಯಾರಂತ ಗುರುತು ಮಾಡ್ಲಿಕ್ಕೆ ಆಗದಿದ್ರೆ ಮತ್ತೆ ಸಹ ಎಳ್ದು ಮಾತಾಡ್ತಿದ್ದಾಳೆ ಅಂತೇಳಿ ಯಾವ ರೀತಿ ಹುಚ್ಚಿರ್ಬಹುದು ಅದು. ಇದು ನಿಮ್ಗೆ ಓವೈಸಿಗೆ ಶಾಕ್ ಅಂತ ಅನಿಸ್ತಾ ಉಂಟಾ, ಅಥವಾ ಅವರು ಕೂಡ ನಿರೀಕ್ಷೆ ಮಾಡ್ತಾ ಇದ್ರು ಇಂಥ ಒಂದು ಭಾಷಣ ಬರ್ಬೋದು ಅಂತೇಳಿ? ಯಾವ ನಿಮ್ಗೆ ಅನಿಸ್ತಾ ಉಂಟು ಅವರ ಹಾವಭಾವ ನೋಡುವಾಗ, ಬಾಡಿ ಲ್ಯಾಂಗ್ವೇಜ್ ನೋಡುವಾಗ? ಅಲ್ಲ, ಇಲ್ಲಿ ಏನು ಹೇಳಿದ್ರೆ ಅದರ ಹಿನ್ನೆಲೆ ನೋಡಿದ್ರೆ ಅವರಿಗೊಂದು ಉದ್ದೇಶ ಇರ್ಬೋದು, ಬಟ್ ಆ ಲೀಡರ್ಸ್ಗೆ ಶಾಕಿಂಗ್ ಆಗಿರ್ಬೋದು. ನಾವು ಬರುವಾಗಲೇ ಈ ರೀತಿಯ, ಅವರು ಬರುವಾಗಲೇ ಈ ರೀತಿಯ ಇದನ್ನು ಮಾಡ್ಬೇಕಂತಕ್ಕಂಥದಕ್ಕೆ ಒಂದು ಷಡ್ಯಂತ್ರದ ಒಂದು ಗ್ರೂಪ್ ಇದೆ. ಇಂಡೈರೆಕ್ಟ್ಲಿ ಶಾಕ್, 100% ಆಯ್ತು ಅಂತ ಅವರಿಗೆ 100%. ಇದು ನೋಡಿ, ಇದು ಏನು ಹೇಳಿದ್ರೆ ಎಲ್ಲಾ ಸಂಘಟಕರಿಗೂ ಅಥವಾ ಯಾವುದೇ ರಾಜಕೀಯ ಪಕ್ಷಕ್ಕೆ ಇದೊಂದು ಪಾಠ. ಯಾರೋ ಒಂದು ಒಳ್ಳೆ ಮಾತಾಡ್ತಾರೆ, ಏನೋ ಒಂದು ಮಾಡ್ತಾರೆ, ಯಾರು ಅಂತ ಗೊತ್ತಿಲ್ಲದೆ ಒಂದು ತಕೊಂಡು ಬರುದು, ಅವರನ್ನ ಪ್ರೊಜೆಕ್ಟ್ ಮಾಡ್ತಾರೆ. ಆ ಮಹೇಂದ್ರ ಕುಮಾರ್ ಅಂತ ಒಬ್ರು ಹೋರಾಟಗಾರರಿದ್ದಾರೆ, ಅವರು ಒಂದು ತಿಂಗಳಿಂದಲೇ ಹೇಳ್ತಾ ಇದ್ರು, ನೋಡಿ ಈ ಹುಡುಗಿ ಸರಿ ಇಲ್ಲ, ಇವರನ್ನು ಸ್ವಲ್ಪ ವಿಚಾರಗಳು ಕಲ್ತು ಒಬ್ಬ ಪರಾಮರ್ಶೆ ಮಾಡ್ಲಿ, ಅದರ ನಂತರ ನೀವು ಇದಕ್ಕೆ ತನ್ನಿ, ಏನೋ ನನಗೆ ಸರಿ ಕಾಣೋದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಮೊದಲೇ ಕೊಟ್ಟಿದ್ರು. ಎಲ್ಲದಲ್ಲೇ ಕೆಡಿಸ್ತಾಳೆ ಯಾರೇ ಒಂದು ಹೋರಾಟಗಾರರಾಗಿ ಅವರವರ ಸಿದ್ಧಾಂತ ನಮ್ಗದ. ಬಟ್ ಇವಳ ಬಗ್ಗೆ ಅವರು ಮೊದಲೇ ಒಂದು ಎಚ್ಚರಿಕೆ ಕೊಟ್ಟಿದ್ರು, 1 ತಿಂಗಳ ಹಿಂದೆ ಕೊಟ್ಟಿದ್ರು. ಇದು ಸರಿ ಇಲ್ಲ, ಒಂದು ನೋಡ್ಕೊಳ್ಳಿ, ಏನೋ ನಮ್ಗೆ ಸರಿ ಕಾಣೋದಿಲ್ಲ ಅಂತ ಹೇಳುವಂತ ಒಂದು ಎಚ್ಚರಿಕೆಯನ್ನು ಮೊದಲೇ ಕೊಟ್ಟಿದ್ರು. ಬಟ್ ಆಯೋಜಕರು ಅದರ ನಂತರ ಇವರನ್ನ ಪ್ರೊಜೆಕ್ಟ್ ಮಾಡ್ತಕ್ಕಂಥದ್ದು ಎಲ್ಲೋ ಇವರಿಗೆ ಉಗಿಲಿಕ್ಕೂ ಅಲ್ಲ, ಇವತ್ತು ನಿಂಗ್ಲಿಕ್ಕಲ್ಲ ಅಂತ ಭಾವನೆ. ಯಾಕೆ ಹೇಳಿದ್ರೆ ಇವತ್ತು CA ಮತ್ತು NRC ಬಗ್ಗೆ ಯಾರು ಪ್ರತಿಭಟನೆ ಮಾಡ್ತಾರೆ ಅವರೆಲ್ಲರೂ ಎಲ್ಲರೂ ದೇಶದ್ರೋಹಿಗಳೇ, ಪಾಕಿಸ್ತಾನಕ್ಕೆ ಸಪೋರ್ಟ್ ಅಂತಕ್ಕಂಥ ಭಾವನೆ ಬಂತು. ಇವತ್ತು ನೋಡಿ, ಎಲ್ರಿಗೂ ಕೂಡ ಈಗ ಎಲ್ಲರೂ ಹಾಳೆ ಇರ್ತಕ್ಕಂಥದ್ದು. NRC CA ವಿರೋಧ ಮಾಡಬಾರ್ದಂತ ಏನಿಲ್ಲ, ಅದರಲ್ಲಿ ಸರಿ ಇದ್ರೆ ಸರಿ ಉಂಟು, ನಾವು ವಿರೋಧ ಮಾಡ್ತಾ. ಇವತ್ತು ವಿರೋಧ ಮಾಡ್ತಾ ಇದ್ದವರೆಲ್ಲ ಕಡಿಮೆ ಆಗಿದ್ದಾರೆ. ಯಾಕೆ ಹೇಳಿದ್ರೆ ಅದನ್ನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಿಂದ ದೇಶಕ್ಕೇನು ನಮ್ಗೇನು ಅನಾನುಕೂಲ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳುವಾಗ ಆದ್ರೆ ಇದು ಕಡಿಮೆ ಆಗ್ತಾ ಇದೆ. ಇವತ್ತು ಕೇವಲ ಒಂದು 5% ಜನರು ದೇಶದಲ್ಲಿ ಮಾತ್ರ ಬೊಬ್ಬೆ ಆಗ್ತಾ ಇದ್ದಾರೆ ಹೊರತು ನೋಡಿದವರು. ನನ್ನ ಪ್ರಕಾರ ದೀಪ ಅವರು, ಇವರಿಗೆ CA ಬಗ್ಗೆ ಇವಳಿಗೆ ಗಂಧಗಾಳಿನೇ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಉಂಟು? ಒಂದು ಸಬ್ಜೆಕ್ಟ್ ಗೊತ್ತಿಲ್ಲದೆ ವೇದಿಕೆ ಹತ್ತು ಕೂಡ ತಪ್ಪು ಅಂತ ಹೇಳ್ತೀರ? ಹಾಗಾದ್ರೆ ಈಗ ಅವರು ವೇದಿಕೆ ಹತ್ತುವಾಗ ಯಾವುದರ ಬಗ್ಗೆ ಮಾತಾಡ್ತಿದ್ದಾರೆ? ವೇದಿಕೆ ಹತ್ತುವಾಗ ಮೋದಿಗೆ ಬೈತಿದ್ದಾರೆ, ಅಮಿತ್ ಶಾಗೆ ಬೈತಿದ್ದಾರೆ, ಬಿಜೆಪಿಗೆ ಬೈತಿದ್ದಾರೆ, ಸಂಘಟನೆಯವರಿಗೆ ಬೈತಿದ್ದಾರೆ. ಅಲ್ಲಿ CA ಇದರಲ್ಲಿ ಸಂಘಟನೆ ಬಗ್ಗೆ ಇದೆಯಾ?
ಸಂಘಟನೆ ಬಗ್ಗೆ ವಿಷಯವೇ ಇಲ್ಲ. ಬಟ್ ಅದಕ್ಕೆ ಬೈತಿದ್ದಾರೆ ಅಂತ ಹೇಳಿದ್ರೆ ನಮ್ಗೊಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದು ರಾಜಕೀಯ ಷಡ್ಯಂತ್ರ ನನಗೆ ಫಸ್ಟ್ ಇಂದ ಸಹ ಗೊತ್ತಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಅವರು ಏರ್ಪೋರ್ಟ್ ಅಲ್ಲಿ ಹೋಗಿ ಒಬ್ಬರನ್ನು ವ್ಯಕ್ತಿಯನ್ನೊಂದು ವಂದೇ ಮಾತರಂನ ಬಗ್ಗೆ ಅದೇ ಹೇಳಿ ಮಾಡಿದ್ರು. ಅದು ನಿಜವಾಗಿ ಒಬ್ಬ ವ್ಯಕ್ತಿಗೆ ಎಲ್ಲಿ ಏನ್ ಮಾಡ್ಬೇಕು ಗೊತ್ತಿರ್ತದೆ. ಅವನನ್ನು ಹೋಗಿ ವೈಯಕ್ತಿಕವಾಗಿ ನಾವು ವ್ಯಕ್ತಿಯನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಅಂತೇಳಿ ನಮ್ಗೆ ಅಲ್ಲಿ ಉದ್ದೇಶ ಇರೋದು ನಮ್ಗೆ ವ್ಯಕ್ತಿ ಮಾತ್ರ, ದೇಶ ಎಂಬುದಿರಲ್ಲ. ವ್ಯಕ್ತಿಯ ಪರವಾಗಿ ನಾವು ಒಂದು ಟಾರ್ಗೆಟ್ ಅನ್ನು ಇಟ್ಟಿದ್ದೇವೆ, ಇಂಥ ವ್ಯಕ್ತಿಯನ್ನು ಕುಗ್ಗಿಸಬೇಕೆಂಬಂತ ಒಂದು ಮನೋಭಾವನೆ ಇದೆ. ಇವಳಿಗೆ ವಿದ್ಯಾರ್ಥಿ ಅಂತ ಹೇಳಿದ್ರಿ, ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳದ್ದು ಎಷ್ಟೋ ಸಮಸ್ಯೆ ಇದೆ. ಮಂಗಳೂರಲ್ಲಿ ವಿದ್ಯಾರ್ಥಿ ಸಂಘಟನೆಗಳಿವೆ, ವಿದ್ಯಾರ್ಥಿ ಸಂಘಟನೆಗೆ ಬೇಕಾದದಕ್ಕೆ ಎಷ್ಟೋ ಹೋರಾಟಗಳನ್ನು ಮಾಡ್ತಿದೆ. ಇಲ್ಲಿ ನೋಡುವ ಅಂತ ಹೋರಾಟಗಳಾಗ್ಲಿ, ಇಲ್ಲಿ ಆಲೋಚನೆಗಳು ಒಳ್ಳೆದಿದೆ. ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಾಗ, ಬಸ್ ರೇಟ್ ಆದಾಗ ಅಥವಾ ಫೀಸ್ಗಳು ಜಾಸ್ತಿ ಆದಾಗ ಅದರ ಬಗ್ಗೆ ಹೋರಾಟಗಳನ್ನು ಮಾಡ್ತಾರೆ. ಬಟ್ ಇವರು ಇಷ್ಟು ದೊಡ್ಡ ಹೋರಾಟಗಾರರು ಅದಕ್ಕೆಲ್ಲ ಇಲ್ಲಿ ತನಕ ಇದು ಮಾಡಿದಾರಾ? ಎಜುಕೇಶನ್ ಬಗ್ಗೆ ಇಲ್ಲಿ ತನಕ ಫೈಟ್ ಮಾಡಿದಾರಾ? ಎಜುಕೇಶನ್ ಬಗ್ಗೆ ಫೈಟ್ ಮಾಡಲ್ಲ. ಸ್ಟೂಡೆಂಟ್ಸ್ ಗಳಿಗೆ, ಈಗ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಅನ್ನು ಫ್ರೀ ಮಾಡ್ಬೇಕೆಂಬುದರ ಬಗ್ಗೆ ಇಲ್ಲ. ಎಷ್ಟೋ ಫೀಸ್ಗಳನ್ನು ಕಟ್ಟಲಿಕ್ಕಾಗದೆ ಎಷ್ಟೋ ಹೆಣ್ಣು ಮಕ್ಕಳು ವಿದ್ಯೆಯಿಂದ ವಂಚಿತರಾಗಿದ್ದಾರೆ. ಹಾಸ್ಪಿಟಲ್ಗಳಲ್ಲಿ ಬಿಲ್ ಕಟ್ಟಲಿಕ್ಕಾಗದೆ ಎಷ್ಟೋ ಹೆಣ್ಣು ಮಕ್ಕಳು ಸಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಣ್ಣು ಮಕ್ಕಳುಗಳು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ? ಇಲ್ಲ. ಇವರು ಹೋರಾಟಗಳನ್ನು ಯಾವುದಕ್ಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ರಾಜಕೀಯ ಪ್ರೇರಿತವಾಗಿ ನಮಗೆ ದುಡ್ಡು ಬರ್ತದೆ ಅಂತ ಹೇಳಿದ್ರೆ ಅದರ ಬಗ್ಗೆ ಹೋರಾಟಗಳಿಗೆ ಹೋಗ್ತಾ ಇದ್ದಾರೆ. ಸೊ ದೇಶದ ದಾರಿ ತಪ್ತಾ ಇದೆ ನೋಡಿ. ನಮ್ಮ ಭಾರತ ದೇಶ ಯುವಶಕ್ತಿಗಳ ದೇಶ ಅಂತ ಹೇಳ್ಬೋದು. ಭಾರತ ಇವತ್ತು ಸದೃಢವಾಗಿದೆ ಅಂದ್ರೆ ಯುವಶಕ್ತಿಗಳ ದೇಶ. ಯುವಕರು ಸ್ಟ್ರಾಂಗ್ ಆಗಿರೋದ್ರಿಂದ ಭಾರತ ಈ ರೀತಿ ಬೆಳೀತಿದೆ. ಬಟ್ ಯುವಶಕ್ತಿಗಳು ಈ ರೀತಿ ಆದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಇಂಥ ಡ್ರಗ್ ಅಥವಾ ಗಾಂಜಾ ಅಥವಾ ಇಂಥ ದೇಶದ್ರೋಹದ ಕೆಲಸಗಳನ್ನೆಲ್ಲ ಮಾಡ್ತಾ ಹೋದ್ರೆ ನಾಳೆ ದೇಶ ಎಲ್ಲಿಗೆ ಹೋಗ್ಬಹುದು? ಇದರಿಂದ ಲಾಭ ಯಾರಿಗಾಗುವುದು? ಇವತ್ತು ಪಾಕಿಸ್ತಾನಕ್ಕೆ ಇವರು ಇಲ್ಲಿ ಕುತ್ಕೊಂಡು ಜೈ ಜೈ ಅಂತ ಹೇಳ್ತಿದ್ದಾರಲ್ಲ, ಅಲ್ಲಿ ಅವರು ಇಷ್ಟು ಖುಷಿ ಪಡ್ತಾ ಇದ್ದಾರೆ. ಕೆಲವರದ್ದು ಕಮೆಂಟ್ ನೋಡಿದೆ ನಾನು ಅಲ್ಲಿಂದ. ಅಲ್ಲಿ ಅವರು ಕಮೆಂಟ್ ಹಾಕುದನ್ನು ನೋಡಿದಾಗ ನಾವು ಸ್ವಲ್ಪ ಯೋಚಿಸ್ಕೋಬೇಕು. ಇದರಲ್ಲಿ ಕೂಡ ಹಾಗೆ ಅವಳು ಒಬ್ಬಳು ಮಾತ್ರ ಅಲ್ಲ ಘೋಷಣೆ ಹಾಕಿರುವಂತದ್ದು. ಇವಳು ಘೋಷಣೆ ಕೂಗಿದಾಗ ಹಿಂದೆ ಮುಂದೆ ಅವರದ್ದು ಯಾರು ಇವಳಿಗೆ ಬ್ಯಾಕಿಂಗ್ ಇದ್ರು ಅವರು ಕೂಡ ಜಿಂದಾಬಾದ್ ಹೇಳಿರುವಂತ. ಈಗ ವಿಡಿಯೋಸ್ ಇದೆ, ಎಲ್ಲರೂ ಇದೆ, ಅದು ಕೂಡ ತಪ್ಪೇ ಅಲ್ವಾ? ಅವರನ್ನೆಲ್ಲ ಈ ಕಾನೂನಿನ ಅಂಡರಲ್ಲಿ ತಂದಾಗ ಒಂದು ಸ್ಪಷ್ಟವಾದ ಇದಾಗ್ತದೆ. ಈಗ ಇವಳ ಹಿಂದೆ ಯಾರು ಗ್ಯಾಂಗ್ ಇದ್ದಾರೆ, ಇವರು ಒಬ್ಬರೇ ಬರ್ಲಿಕ್ಕಿಲ್ಲ, ಹಿಂದೆ ಇದ್ದವರು. ಆದ್ರೆ ಆದ್ರೆ ನಮ್ಮ ಕಾನೂನಲ್ಲಿ ಇವಳಿಗೇನೆ ಸರಿಯಾದ ಶಿಕ್ಷೆ ಆಗುದಿಲ್ಲ ಅಂತಾದ್ರೆ ನಿಮ್ಗೆ ನಿರೀಕ್ಷೆ ಉಂಟಾ? ಬೇರೆ ಶಿಕ್ಷೆ ಆಗುದಿಲ್ಲ ಅಂತಕ್ಕಂಥದ್ದಲ್ಲ, ನಾವು ಹೇಳ್ತಕ್ಕಂಥದ್ದು ಕಾನೂನನ್ನ ಸಮರ್ಪಕವಾಗಿ ಜಾರಿಗೆ ತಕೊಂಡು ಬರಬೇಕು. ಯಾಕೆ ಹೇಳಿದ್ರೆ ನಿಮ್ಮಲ್ಲಿ ಅಸ್ತ್ರಗಳಿರುವಾಗ ನೀವು ಎಲ್ಲಾ ಅಸ್ತ್ರವನ್ನು ಉಪಯೋಗ ಮಾಡ್ಬೇಕಲ್ಲ, ಒಂದು ಪಾಠ ಕಲಿಸಬೇಕು. ಯಾಕೆ ಅದರ ಮೊದಲೇ ನಾವು ಇದರಿಂದ ಏನು ಆಗುದಿಲ್ಲ, ಇದ್ದೇ ಇದೆ, ಖಂಡಿತವಾಗ್ಲೂ ಇದೆ, ಇಲ್ಲ ಅನ್ನೋದು ಎಲ್ಲಿದೆ? ಖಂಡಿತವಾಗ್ಲೂ ಇದೆ. ಇದು ಎಲ್ರಿಗೂ ಒಂದು ಪಾಠವೇ. ಇದು ಪೊಲೀಸ್ ಇಲಾಖೆಗೂ ಪಾಠವೇ, ಸಂಘಟಕರಿಗೂ ಪಾಠವೇ, ಸಂಘಟನೆಗಳಿಗೂ ಪಾಠವೇ. ಇದು ಅದರಲ್ಲಿ ಎರಡು ಮಾತೇ ಇಲ್ಲ. ಇವತ್ತು ನೋಡಿ, ಈ ರೀತಿಯ ಒಂದು ಬಹಿರಂಗ ಇದರಲ್ಲಿ ಈ ರೀತಿಯಾದ ಇದಾಗುವಾಗ ಅದಕ್ಕೆ ನಮ್ಮ ಸಭೆಯಲ್ಲಿ ಪುನರುಚ್ಚಾರ ಮಾಡ್ತಾರಂತಾದ್ರೆ ನೀವು ಎಣಿಸಿ ಇದು ಯಾವ ರೀತಿಯ ಮೆಸೇಜ್ ನಮ್ಮ ದೇಶದಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದನ್ನ ಬಹಳ ಗಂಭೀರವಾಗಿ ತಕೊಳ್ತಕ್ಕಂಥ ವ್ಯವಸ್ಥೆಗಳಿದೆ. ಕೊನೆಯದಾಗಿ ನೀವೇನಾದ್ರೂ ದೀಪಾವಳಿ ಮೆಸೇಜ್ ಹೇಳ್ತೀರಾ ಜನರಿಗೆ? ನೋಡಿ, ಇದನ್ನು ಪಕ್ಷ ಬಿಟ್ಟು ಈಗ ಎಲ್ಲರೂ ದೇಶದ ವಿರೋಧಿ ಚಟುವಟಿಕೆಗಳಿಗೆ ನಡೆಸುವವರ ವಿರುದ್ಧ ಕಾನೂನು ಕ್ರಮ ತರಲಿಕ್ಕೆ ಎಲ್ಲರೂ ಸಪೋರ್ಟ್ ಕೊಡ್ತಾರೆ. ಸೊ ನಮ್ಮ ಇದು ಪಾರ್ಲಿಮೆಂಟ್ ಅಲ್ಲಿ ಹೊಸ ಕಾನೂನು ತರಲಿಕ್ಕೆ ಏನು ಕಷ್ಟ ಇಲ್ಲ. ಇವರ ವಿರುದ್ಧ ಕಠಿಣ ಕಾನೂನನ್ನು ತರಬೇಕು ಅಂತ ಹೇಳಿ ಇಡೀ ದೇಶವ್ಯಾಪ್ತಿ ಒಂದು ಅನ್ವಯಿಸುವಂತ ಒಂದು ಕಠಿಣ ಕಾನೂನನ್ನು ತರಬೇಕು. ಆಗ ಮಾತಾಡ್ಲಿಕ್ಕೆ ಸ್ವಲ್ಪ ಭಯ ಪಡ್ತಾರೆ ಜನಗಳು. ಇಲ್ಲದಿದ್ರೆ ಭಯ ಇಲ್ಲದಂತಾಗಿದೆ ದೇಶದ ಬಗ್ಗೆ, ಅಥವಾ ಮಾತಾಡುವಾಗ ಒಟ್ರಾಸಿ ಮಾತಾಡಿದ್ರೆ ನಡೀತದೆ ಎಂಬಂತ ಒಂದು ಮನೋಭಾವನೆ ಹಲವಾರು ಮಂದಿಗೆ ಬಂದಿದೆ. ಸೊ ನಾನು ಹೇಳ್ತಿರೋದು ಇಷ್ಟೇ, ರಾಜಕೀಯ ಪಕ್ಷದವರೆಲ್ಲ ಇದನ್ನು ವಿರೋಧಿಸಿದ್ದೀರಾ. ಅದೇ ರೀತಿ ಇದರ ಬಗ್ಗೆ ಒಂದು ಕಠಿಣ ಕಾನೂನನ್ನು ತನ್ನಿ. ನಾಳೆ ಇಂಥದ್ರ ಬಗ್ಗೆ ಯಾರು ಕೂಡ ಮಾತಾಡಬಾರ್ದು. ಆಗೇನಾಗ್ತದೆ, ಒಳ್ಳೆ ವಿಷಯಗಳು ಪ್ರಸ್ತುತ ಆಗ್ತಾ ಹೋಗ್ತದೆ. ಅದೇ ರೀತಿ ದೇಶಭಕ್ತಿ ಎಂಬುದು ಯಾವುದೇ ರಾಜಕೀಯ ನಾಯಕನಿಗೆ ಸೀಮಿತ ಮಾಡಬೇಡಿ, ಅಥವಾ ನಿಮ್ಮ ರಾಜಕೀಯ ಪಕ್ಷಗಳಿಗೆ ಸೀಮಿತ ಮಾಡಬೇಡಿ. ನಿಮ್ಮ ಕಣ್ಣ ಮುಂದೆ ಕೇವಲ ದೇಶವಷ್ಟೇ ಕಾಣಲಿ. ದೇಶದ ನಾಯಕರಾಗಿರ್ಬೋದು, ದೇಶಕ್ಕೆ ಒಳ್ಳೆ ಮಾಡುವವರಿಗೆ ಸಪೋರ್ಟ್ ಮಾಡಿ. ಯಾವುದೇ ಪಕ್ಷ ಆಗಿರ್ಲಿ, ದೇಶಕ್ಕೆ ಒಳ್ಳೆ ಮಾಡುವವರಿಗೆ ಸಪೋರ್ಟ್ ಮಾಡಿ, ಅದನ್ನು ನಿಂದನೆ ಮಾಡ್ತಾ ಹೋಗುವುದಲ್ಲ. ಅದೇ ರೀತಿ ಒಬ್ಬ ದೇಶದ್ರೋಹಿ ನಮ್ಮ ಕಾಲೇಜಲ್ಲಿ ಕಲ್ತ್ರೆ ನಮ್ಮ ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟದಾದ್ರೆ ಅವರು ದೇಶದ್ರೋಹಿ ಅಲ್ಲ ಅಂತ ಅವರನ್ನು ಬಿಡುಗಡೆ ಮಾಡುವಂತದಕ್ಕೂ ತರಬೇಡಿ. ದೇಶದ್ರೋಹಿ ಯಾವುದೇ ಪಕ್ಷದಲ್ಲಿರ್ಲಿ, ಯಾವುದೇ ಕಾಲೇಜಿನಲ್ಲಿ ಇರ್ಲಿ, ಅಥವಾ ಎಲ್ಲೇ ಇರ್ಲಿ, ಅವ ದೇಶದ್ರೋಹಿ. ಅಂತವರ ವಿರುದ್ಧ ಕಠಿಣ ಕ್ರಮವನ್ನು ತನ್ನಿ. ಆಗ ಏನಾಗ್ತದೆ, ಪ್ರತಿ ದೇಶದಲ್ಲಿರುವಂತಹ ಪ್ರತಿ ಧರ್ಮ ಆಗಿರ್ಬೋದು, ಜಾತಿ ಆಗಿರ್ಬೋದು, ಉತ್ತಮ ವ್ಯಕ್ತಿಗಳು ಬೆಳೀತಾ ಹೋಗ್ತಾರೆ. ಸಮಾಜ ಉತ್ತಮ ಆಗ್ತದೆ. ಸಮಾಜ ಉತ್ತಮ ಆದ್ರೆ ಭಾರತ ಇಡೀ ಪ್ರಪಂಚದಾದ್ಯಂತ ತಲೆ ಎತ್ತಿ ಸದೃಢವಾಗಿ ನಿಲ್ತದೆ. ಕೊನೆಯದಾಗಿ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗಳಿಗೆ ಏನಂತ ಹೇಳ್ತೀನಿ? ಇವತ್ತು ನೋಡಿ, ದೇಶದಲ್ಲಿ ಒಂದು ರಾಜಕೀಯ ಪಕ್ಷದ ಯಾರೋ ಒಂದು ಏನ್ ಮಾಡಿದ್ರೆ 6 ವರ್ಷ ಸಸ್ಪೆಂಡ್ ಮಾಡ್ತಾರೆ. ದೇಶದ್ರೋಹದ ಆರೋಪ ಯಾವಾಗ ಬಂತು, ಅವರನ್ನ ಕನಿಷ್ಠ ಒಂದು 15 ವರ್ಷ ಅವರು ಈ ದೇಶದಲ್ಲಿ ಎಲ್ಲಿ ಕೂಡ ಮಾತಾಡ್ಲೇಬಾರ್ದು ಅವರು ಅಂತ ಒಂದು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ. ಯಾಕೆ ಹೇಳಿದ್ರೆ ಇವತ್ತು ಗಡಿಪಾರ್ ಮಾಡ್ತಕ್ಕಂಥದ್ದು ವ್ಯವಸ್ಥೆಗಳಿದೆ, ಇದನ್ನ ರಿನ್ಯೂವಲ್ ಮಾಡ್ತಾ ಹೋಗ್ಲಿಕ್ಕೆ ಆಗುತ್ತೆ. ರಿನ್ಯೂವಲ್ ಮಾಡ್ಲಿಕ್ಕೆ ಅದರ ನಂತರ ಅವರ ಒಂದು ಮೆಂಟಾಲಿಟಿಯನ್ನ, ಕಾನೂನಿನಲ್ಲಿ ಎಲ್ಲವೂ ಇದೆ. ಅವ ದೇಶದ್ರೋಹಿಯಾಗಿ ಜೈಲೊಳಗೆ ಹೋಗಿರ್ಲಿ, ದೇಶ ಪ್ರೇಮಿಯಾಗಿ ಹೋಗಿರ್ಲಿ,
ಅವರನ್ನು ಕೌನ್ಸಿಲಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಖಂಡಿತವಾಗ್ಲೂ ಇದೆ. ಈ ರೀತಿಯ ಒಂದು ಇದರಲ್ಲಿ ಇದರಿಗೆ ಒಂದು 15 ದಿವಸದಲ್ಲಿ ಹೊರಗೆ ಬಂದರೆ ಮುಂದಿನ ದಿನದಲ್ಲಿ ಇಂಥ ಇದು ತುಂಬ ಜನರು ಹುಟ್ಟುಕೊಳ್ತಕ್ಕಂಥ ವ್ಯವಸ್ಥೆ ಇದೆ. ನಾವು ಹೇಳ್ತಕ್ಕಂಥದ್ದು ವಿದ್ಯಾರ್ಥಿಗಳು ತನ್ನ ತಂದೆ ತಾಯಿ ಒಂದು ಕನಸಿದೆ, ಆ ಕನಸಿಗೋಸ್ಕರ ನೀವು ಕಾಲೇಜಿಗೆ ಯಾವುದಕ್ಕೆ ಹೋಗ್ತೀರಿ ಅದನ್ನು ಮಾತ್ರ ಮಾಡಬೇಕೇ ಹೊರತು ನಿಮ್ಮ ವಿದ್ಯಾರ್ಥಿಯ ಇದರಿಂದ ಹೊರಗಡೆ ದೇಶದ ವಿರುದ್ಧ ಹೋರಾಡ್ತಕ್ಕಂಥವರನ್ನ ಜೊತೆ ಸೇರ್ತಕ್ಕಂಥ ಇದು ನಿಮ್ಮ ಜೀವನಕ್ಕೆ ಒಂದು ಮಾರಕ. ಇದಕ್ಕೆ ನೀವು ಯಾರು ಕೂಡ ಇದು ಆಗಬೇಡಿ. ಯಾವುದೇ ಇದ್ರೂ ಕೂಡ ನಿಮ್ಮ ಕಾಲೇಜಿನ ಪರಿಮಿತಿಯ ಒಳಗೆ ಇರಲಿ. ದೇಶದ್ರೋಹದ ಆರೋಪ ಯಾರೇ ಮಾಡಿದರೂ ಕೂಡ ಅವರಿಗೆ ಬೆಂಬಲ ಕೊಡಬಾರ್ದು. ಇವತ್ತು ಬೆಂಗಳೂರಿನ ಮಹಿಳಾ ಕಾಲೇಜಿಗೂ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಿಮ್ಮ ಕಾಲೇಜಿಗೆ ಅಷ್ಟೇ ಒಂದು ಹೆಸರಿದೆ, ಆದ್ದರಿಂದ ಇಂಥ ಇದನ್ನು ಅವಳನ್ನು ಟೋಟಲ್ ಆಗಿ ಅಲ್ಲಿಂದ ಇದು ಮಾಡ್ತಕ್ಕಂಥದ್ದು, ಕಂಡಕ್ಟ್ ಸರ್ಟಿಫಿಕೇಟ್ಲಿ ಬರೀತಕ್ಕಂಥದ್ದು ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು. ಅದಲ್ಲದೆ ಪ್ರತಿ ಕಾಲೇಜಿನಲ್ಲಿ ಇಂತಿಂಥ ಒಂದು ಹುಡುಗರು ಹೋಗ್ತಕ್ಕಂಥ ವ್ಯವಸ್ಥೆ ಎಲ್ರಿಗೂ ಗೊತ್ತಿದೆ. ಆದ್ದರಿಂದ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಲೋಕಲ್ ಬಾಡಿಗೆ ಒಂದು ತಿಳಿಸ್ತಕ್ಕಂಥ ವ್ಯವಸ್ಥೆಗಳನ್ನು ನಮ್ಮ ಶಿಕ್ಷಣ ಸಂಸ್ಥೆಗಳು ಕೂಡ ಮಾಡಬೇಕಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಎಸ್, ಒಟ್ಟಿನಲ್ಲಿ CA ವಿರುದ್ಧ ಮಾತಾಡಲಿಕ್ಕೆ ಯಾವ ಸಂಘಟನೆಗಳೆಲ್ಲ ಅಮೂಲ್ಯ ಲಿಯೋನನ್ನು ಬಳಸ್ತಾ ಇದ್ರೋ ಬಹುಶಃ ಅವರೆಲ್ಲ ತಮ್ಮ ಕಾಲ ಮೇಲೆ ತಾವೇ ಕಲ್ಲನ್ನು ಹಾಕಿದೆ ಅಂತ ಸ್ಪಷ್ಟ. ಯಾಕಂತ ಹೇಳಿದ್ರೆ ಅಮೂಲ್ಯ ಇನ್ನು ಯಾರಿಗೂ ಕೂಡ ಪ್ಲಸ್ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ. ಅವಳು ಯಾರಿಗೂ ಕೂಡ ಇನ್ನು ಮೈಲೇಜ್ ಕೊಡುವ ಸ್ಥಿತಿಯಲ್ಲಂತೂ ಖಂಡಿತ ಇಲ್ಲ. ಅವಳನ್ನು ಯಾರು ನಂಬುದು ಕೂಡ ಇಲ್ಲ, ಮತ್ತು ಅವಳು ಮಾತಾಡಲಿಕ್ಕೆ ನಿಂತರೆ ಕೇಳುವ ಸ್ಥಿತಿಯಲ್ಲಿ ಕೂಡ ನಮ್ಮ ಯುವಕ ಯುವತಿಯರು ಇಲ್ಲ. ಯಾಕಂತ ಹೇಳಿದ್ರೆ ಅವಳು ಆ ಒಂದು ಲೆವೆಲಿಗೆ ಈ CA ವಿರುದ್ಧ ಹೋರಾಟವನ್ನು ತಂದು ನಿಲ್ಲಿಸಿದ್ದಾಳೆ. CA ವಿರುದ್ಧ ಅಂತ ಹೇಳಿದ್ರೆ ಆ ಕಾನೂನಿನ ವಿರುದ್ಧ ಅಂತ ಇದ್ದದನ್ನು ದೇಶದ ವಿರುದ್ಧ ಅಂತೇಳಿ ಅವಳು ತಂದು ಮುಟ್ಟಿದ್ದಾಳೆ. ಪಾಕಿಸ್ತಾನದ ಪರ ಎನ್ನುವಂಥದ್ದಂತನ್ನು ಮುಟ್ಟಿಸಿದ್ದಾಳೆ. ಸೊ ಎಲ್ಲೋ ಒಂದು ಕಡೆಯಲ್ಲಿ ಅಮೂಲ್ಯ ಎನ್ನುವಂಥ ಒಂದು ಅಧ್ಯಾಯ ಬಹುಶಃ ನಿನ್ನೆಗೆ ಮುಗಿದೋಯ್ತು ಅಂತ ಅನಿಸ್ತಾ ಉಂಟು. 19 ವರ್ಷಕ್ಕೆ ದೀಪ ದೊಡ್ಡ ಜ್ವಾಲೆಯಾಗಿ ಉರಿಯುತ್ತಿತ್ತು, ಅದು ನಿನ್ನೆಗೆ ಮುಗೀತು. ಅವಳ ರಾಜಕೀಯ ಭವಿಷ್ಯ ಅಥವಾ ಸಾಮಾಜಿಕ ಭವಿಷ್ಯ ಬಹುಶಃ ಅಂತಿಮ ಹಂತಕ್ಕೆ ಬಂದು ಮುಟ್ಟಿದೆ. ಯಾಕಂತ ಹೇಳಿದ್ರೆ ಒಮ್ಮೆ ಹೆಸರು ಮಾಡುವುದು ಸುಲಭ, ಆದರೆ ಉಳಿಸುವುದು ಕಷ್ಟ. ಉಳಿಸ್ಲಿಕ್ಕೆ ಒಂದಿಷ್ಟು ಪ್ರಜ್ಞೆ ಬೇಕು, ಬುದ್ಧಿವಂತಿಕೆ ಬೇಕು, ಜಾಣ್ಮೆ ಬೇಕು. ಎಲ್ಲವನ್ನು ಕೂಡ ಅದನ್ನು ಆಕೆ ಪಡೆದಿರಲಿಲ್ಲ. ಆದ್ದರಿಂದ 19 ವರ್ಷಕ್ಕೇ ಅವಳೇನು ಒಂದು ದೊಡ್ಡ ಐಕಾನ್ ಆಗಲಿಕ್ಕೆ ಹೊರಟಿದ್ಲು, ಅದು ಅಲ್ಲಿಗೆ ಮುಗೀತು, ಆ ಕತೆ ಮುಗೀತು ಅಂತ ಹೇಳ್ತಾ, ಇನ್ನು ಮುಂದಕ್ಕಾದರೂ ಯಾರು ಕೂಡ ಕನ್ಯಾಕುಮಾರ್ ಅಥವಾ ಅಮೂಲ್ಯನಂತವನ್ನು ಒಂದು ಐಕಾನ್ ಥರ ಬಳಸದೇ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು ಈ 1 ಗಂಟೆ ಅವಧಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಮಂಡಿಸಿರುವಂಥ ದಿನಕರ್ ಶೆಟ್ಟಿ ಅವರಿಗೆ ಮತ್ತು ದೀಪು ಶೆಟ್ಟಿಗಾರ್ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಜನಧ್ವನಿ ಸೋಮವಾರ ರಾತ್ರಿ 8 ಗಂಟೆ ಜನಧ್ವನಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ, ಶುಭ ವಾರಾಂತ್ಯ.